ಸರಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ಕನ್ನಡ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುನ್ನೂರು ಮಂಗಳೂರು ತಾಲೂಕು. ಇಂದು 17/12/2022 ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವಂತಹ ವಿಲ್ಫ್ರೆಡ್ ಡಿಸೋಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅದೇ ರೀತಿ ಅತಿಥಿಗಳಾದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಶ್ರೀಮತಿ ವಿಲ್ಮಾ ವಿಲ್ಫ್ರೆಡ್ ಡಿಸೋಜಾ ಹಾಗೂ ನಮ್ಮ SDMCಯ ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯನವರು ಅವರನ್ನು ವೇದಿಕೆಯತ್ತ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಗಮಿಸಿದಂತಹ ಎಲ್ಲ ಈ ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ನ ಸದಸ್ಯರುಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಈಗಾಗಲೇ ಕವಿತಾ ಅವರು ಆಗಮಿಸಿದ್ದಾರೆ, ಅವರು ಸಹ ವೇದಿಕೆಗೆ ಬರಬೇಕು. ಇನ್ನು ಪುಷ್ಪ ಅವರು ಹಾಗೂ ಹಸನಬ್ಬ ಅವರು ವೇದಿಕೆಯತ್ತ ಆಗಮಿಸಬೇಕು. ವೇದಿಕೆಯಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರ ಎಲ್ಲರಿಗೂ ಈ ದಿನದ ಶುಭ ನಮನಗಳು. ಶಾಲೆಗಳಲ್ಲಿ ಮಕ್ಕಳು ಓದು ಬರಹ ಕಲಿಯುವುದಲ್ಲದೆ ಸಹಪಠ್ಯ ಚಟುವಟಿಕೆಗಳಲ್ಲೂ ಭಾಗವಹಿಸುವುದರೊಂದಿಗೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತಾರೆ. ಶಾಲೆಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುವ ಅಭಿವೃದ್ಧಿ ಚಟುವಟಿಕೆಗಳ ಆರೋಗ್ಯಕರ ಸಂಯೋಜನೆಯಾಗಿದೆ. ಸಹಪಠ್ಯ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಕಲಿಕೆಯ ಅನುಭವವನ್ನು ನೀಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಇವು ಜೀವನದ ಅಗತ್ಯ ಕೌಶಲಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಯಲು ಸಹಾಯ ಮಾಡುತ್ತವೆ. ಅದೇ ರೀತಿ ಮಕ್ಕಳು ಶಾಲೆಯಲ್ಲಿ ಪಠ್ಯ ಕಲಿಕೆಯ ಜೊತೆಗೆ ತನ್ನ ಇಷ್ಟದ ಕಲೆ, ಆಟ, ನೃತ್ಯ, ನಾಟಕ, ಸಂಗೀತ ಇತ್ಯಾದಿಗಳಲ್ಲಿ ಭಾಗವಹಿಸುವುದಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಶಾಲೆಗಳಲ್ಲಿ ಆಯೋಜಿಸಲಾಗುತ್ತದೆ. ಅದರಂತೆ ನಮ್ಮ ಶಾಲೆಯಲ್ಲಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯ ಪ್ರತಿಯೊಂದು ಮಗುವು ಈ ವೇದಿಕೆಯಲ್ಲಿ ಬಂದು ತನ್ನ ಸುಂದರ ಕಾರ್ಯಕ್ರಮವನ್ನು ತಮಗೆ ನೀಡುವವರಿದ್ದಾರೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಬಂದಂತಹ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆ ನಮ್ಮ ಶಾಲಾ ಮಕ್ಕಳಿಂದ. ಮಾತೆ ನಮಿಪೆ ನಿನ್ನ ಚರಣಕ್ಕೆ, ನಮೋರಣಕ್ಕೆ ನೀಡು ಯಶವ ಜ್ಞಾನದಾತೆ, ನೀಡು ಯಶವ ಜ್ಞಾನದಾತೆ. ನಿನ್ನ ಸ್ತುತಿ ಪವೃಂದಕ್ಕೆ, ನಿನ್ನ ಸ್ತುತಿ ಪವೃಂದಕ್ಕೆ. ನಮೋ ದೇವಲೋಕ ಮಾತೆ ನಮಿಪೆ ನಿನ್ನ ಚರಣಕ್ಕೆ. ನಯ ವಿನಯ ಸದ್ಭಾವನೆಗಳು ನಮ್ಮೊಳೆಂದು ನೆಲೆಸಲಿ. ನಯ ವಿನಯ ಸದ್ಭಾವನೆಗಳು ನಮ್ಮೊಳೆಂದು ನೆಲೆಸಲಿ. ನವ್ಯ ಚೇತನ ನೈಜ ಜೀವನ, ನವ್ಯ ಚೇತನ ನೈಜ ಜೀವನ. ನೀತಿ ನಮ್ಮದಾಗಲಿ, ನೀತಿ ನಮ್ಮದಾಗಲಿ. ನಮೋ ದೇವಲೋಕ ಮಾತೆ ನಮಿಪೆ ನಿನ್ನ ಚರಣಕ್ಕೆ. ನಮೋ ದೇವಲೋಕ ಮಾತೆ ನಮಿಪೆ ನಿನ್ನ ಚರಣಕ್ಕೆ, ನಮಿಪೆ ನಿನ್ನ ಚರಣಕ್ಕೆ, ನಮಿಪೆ ನಿನ್ನ ಚರಣಕ್ಕೆ. ಈಗ ಸ್ವಾಗತ ಭಾಷಣ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಿಂದ. 2023ನೇ ಸಾಲಿನಲ್ಲಿ 3 ವರ್ಷದಿಂದ ಕೊರೋನಾ ಪ್ರಯುಕ್ತ ಶಾಲೆಯಲ್ಲಿ ಯಾವುದೇ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಿರುವುದಿಲ್ಲ.
ಹಾಗೆ ಈ ವರ್ಷ 20ರಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಶಾಲೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಪ್ರತಿಭಾ ಪುರಸ್ಕಾರವು ಯಶಸ್ವಿಯಾಗಲಿ ಅಂತ ಆ ಕೊರಗಜ್ಜ, ಆ ರಾಜರಾಜೇಶ್ವರಿ, ಹಾಗೆಯೇ ನಮ್ಮ ರಾಣಿಪುರ ಚರ್ಚಿನ ಹಾಗೂ ಮದನನಗರದ ಮಸೀದಿಯ ಎಲ್ಲ ದೇವರುಗಳನ್ನು ನೆನಪಿಸುತ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮಗೆ ನಮ್ಮ ಮುನ್ನೂರು ಗ್ರಾಮದಲ್ಲಿ ಏಕೈಕ ಶಾಲೆಯಾದ ಮುನ್ನೂರು ಶಾಲೆ, ಅದೇ ರೀತಿ ಮುನ್ನೂರು ಶಾಲೆ, ಮುನ್ನೂರು ಪಂಚಾಯತ್ ಒಂದೇ ಹೆಸರಿನಲ್ಲಿ ವಿಲ್ಫ್ರೆಡ್ ಡಿಸೋಜ ಅವರವರು ಏನೇ ಒಂದು ಶಾಲಾ ಕಾರ್ಯಕ್ರಮವಿರಲಿ, ಶಾಲಾ ಸ್ವಚ್ಛತೆ ಇರಲಿ, ಯಾವುದೇ ಒಂದು ಬೇಡಿಕೆ ಇಟ್ಟಾಗ ನಮಗೆ ತುಂಬ ಹೃದಯದಿಂದ ಅವರು ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಇಬ್ಬರು ನಮಗೆ ಸಹಾಯ ಹಸ್ತವನ್ನು ನೀಡುತ್ತಾರೆ. ಇವತ್ತಿನ ಈ ಪ್ರತಿಭಾ ಪುರಸ್ಕಾರಕ್ಕೆ ಬಂದಂಥ ವಿಲ್ಫ್ರೆಡ್ ಡಿಸೋಜರ್ ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಶಾಲಾ ಉಪಾಧ್ಯಕ್ಷರಾದ ವಸಂತಿ ಲತೀಫ್ ಸರ್ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಟ್ಟಡವು ಸುರಕ್ಷಿತವಾಗಿ ಇರಬೇಕಿದ್ದರೆ ಕಾರಣಕರ್ತರು ಅವರು ಆಗಿರ್ತಾರೆ. ಏನೇ ಒಂದು ಬೇಡಿಕೆ ಇಟ್ಟಾಗ ದಯಮಾಡಿ ಕೊಡಿ ಸರ್ ಹೇಳಿದಾಗ ಅದನ್ನು ಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಈಗ ಉದ್ಘಾಟನೆ ಸಹ ಉಂಟು. 10 ಲಕ್ಷದ ಕಟ್ಟಡ ಎಲ್ಲವೂ ರಿಪೇರಿಯಾಗಿದೆ. ಅವರಿಂದ ಉದ್ಘಾಟನೆಯಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮವರೇ ಆದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ನಾನು, ವಿಲ್ಮೆ ಮೇಡಮ್ ಮತ್ತು ಪಂಚಾಯತಿಯ ಮೊದಲು ಅಧ್ಯಕ್ಷರಾದ ರೂಪಸ್ ಶೆಟ್ಟಿ ಅವರು ಒಮ್ಮೆಲೆ ನಾವು ನಮ್ಮ ಈ ಗ್ರಾಮಕ್ಕೆ ಕಾಲಿಟ್ಟೆವು. ಎಲ್ಲ 4 ಮಹಿಳೆಯರು ಒಟ್ಟಿಗೆ ಕಾಲಿಟ್ಟಾಗ ಅದರಲ್ಲಿ ನಮಗೆ ಧನಲಕ್ಷ್ಮಿ ಮೇಡಮ್ ಅವರು ನಮಗೆ ಏನೇ ಜಿಲ್ಲಾ ಪಂಚಾಯತ್ ವತಿಯಿಂದ ಯಾವುದೇ ಕೆಲಸ ಕಾರ್ಯಗಳು ಆಗಬೇಕಿದ್ದರೆ ಅವರನ್ನು ಕೇಳಿಕೊಂಡಾಗ ತುಂಬ ಹೃದಯದ ಏನೇ ಮೊತ್ತವನ್ನು ಸಹ ಅನುದಾನವನ್ನು ನಮಗೆ ಇಟ್ಟಿದ್ದಾರೆ. ಹಾಗೆ ಈ ರಂಗಮಂದಿರ ಇಷ್ಟು ಸುಸ್ಥಿತವಾಗಿ ಇರಲು ಕಾರಣಕರ್ತರು ಅವರೇ. ಹಾಗೆ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಶೌಚಾಲಯದ ಕೊರತೆ ಆಯಿತು. ಶೌಚಾಲಯದ ಕೊರತೆ ಇದ್ದಾಗ ನಮಗೆ ವಿಶೇಷ ಶೌಚಾಲಯ 2 ಬೇರೆ ಹೆಣ್ಣು ಮಕ್ಕಳ ಶೌಚಾಲಯವನ್ನು ಸಹ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರಿಗೆ ವಸಂತಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೇಡಮ್, ಶೌಚಾಲಯ ಎಲ್ಲ ಹಾಳಾಗಿದೆ, ರಿಪೇರಿ ಮಾಡಲಿಕ್ಕೆ ನಿಮ್ಮಲ್ಲಿ ಅನುದಾನ ಇದ್ದರೆ ಕೊಡಿ ಹೇಳುವಾಗ 40,000 ಅನುದಾನವನ್ನು ಕೊಟ್ಟು ಶೌಚಾಲಯ ರಿಪೇರಿ ಮಾಡಿ ಕೊಟ್ಟಿರ್ತಾರೆ. ಹಾಗೆಯೇ 2021ನೇ ಸಾಲಿನಲ್ಲಿ ಅವರು ನಮ್ಮ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ನಮಗೆ ಕುಡಿಯುವ ನೀರು, ಏಕೈಕ ಶಾಲೆಯಾದ ಮುನ್ನೂರು ಶಾಲೆಗೆ ಕುಡಿಯುವ ನೀರನ್ನು ಒದಗಿಸಿಕೊಟ್ಟಿದ್ದಾರೆ. ಕುಡಿಯುವ ನೀರಿನ ಜಲವಾತಿಯಾಗಿರುತ್ತಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ರೇವತಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲೆಗೆ ಏನಾದರೂ ಮಾಡಬೇಕು ಹೇಳಿದಾಗ ತುಂಬ ಒಪ್ಪಿಕೊಂಡು ಎಲ್ಲರ ಹತ್ರ ಹೋಗುವುದಾಗಲಿ, ಅನುದಾನ ಕೇಳುವುದಾಗಲಿ, ತುಂಬ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿರ್ತಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಈ ವಾರ್ಡು 6ನೇ ವಾರ್ಡ್ ಹೇಳಿದರೆ 4 ಮುಖ್ಯ ಪಂಚಾಯತಿನ ಸದಸ್ಯರು ಇದ್ದಾರೆ. ಅವರು ಯಾವುದೇ ಒಂದು ಕಾರ್ಯಕ್ರಮವಿರಲಿ ನಮ್ಮ ಶಾಲೆಯಲ್ಲಿ ಅವರನ್ನು ಆಹ್ವಾನಿಸಿದಾಗ ತುಂಬ ಉತ್ಸುಕತೆಯಿಂದ ಆಗಮಿಸುತ್ತಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಪುಷ್ಪಕ್ಕ. ಇವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಬೇಬಿಯವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದರಂತೆ ಕವಿತಕ್ಕನವರು ಆಗಮಿಸಿದ್ದಾರೆ. ಹಾಗೆ ಇನ್ನೋರ್ವ ವ್ಯಕ್ತಿಯವರಾದ ಹಸನಬ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಸಂಸದ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಗೆ ಶ್ರೀಯುತ ಇಸ್ಮಾಯಿಲ್ ಸರ್ ಅವರು ಇದ್ದಾರೆ. ಅವರಿಗೂ ಹಾಗೂ ಕಿಶೋರಿ ಮೇಡಮ್ ಇದ್ದಾರೆ. ಅವರಿಗೂ
ಅತ್ಯಂತ ಸಂತೋಷವಾಗ್ತದೆ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಮುಖ್ಯ ಶಿಕ್ಷಕರು ಶಾರದಾ ಟೀಚರ್ ಅವರು ಭಾಳ ಸಮಯದಿಂದ ಬೇರೆ ಬೇರೆ ಬರಬೇಕಂತ ಕೇಳಿಕೊಂಡಿದ್ದರು. ನಾನು ಕೂಡ ಸಮಯ ಇವತ್ತು ಕೊಟ್ಟಿದ್ದೆ, ಮತ್ತು 10 ದಿವಸ ಅಧಿವೇಶನದ ಕಾರಣ ಆಗುವುದಿಲ್ಲ ಅಂತೇಳಿ. ಮತ್ತು ಇವತ್ತೇ ನಮ್ಮ ಮಾಜಿ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಮಂಗಳೂರು ಬರಬೇಕಾದ್ರೆ ನಾನು ಅಲ್ಲಿ ಇರಲೇಬೇಕು ಈಗ ರಿಸೀವ್ ಮಾಡಲಿಕ್ಕೆ. ಅದು ಸ್ವಲ್ಪ ಬೇಗ ಹೋಗುವಂಥ ಸಂದರ್ಭ. ಆದ ಕಾರಣ ನಾನು ಮಾತಾಡಿದ ನಂತರ ನಿಮ್ಮ ಚೆನ್ನಾಗಿ ನಡೆದುಕೊಂಡು ಬಹುಶಃ ನಮ್ಮ ಅಧ್ಯಕ್ಷರಿದ್ದಾರೆ, ಧನಲಕ್ಷ್ಮಿ ವಿಲ್ಮರ್ ಅವರಲ್ಲಿದ್ದಾರೆ, ಎಲ್ಲ ಸೇರಿ ಆ ಒಳ್ಳೆಯ ಉದ್ಘಾಟನೆ ಕಾರ್ಯ ಮಾಡಿ. ನಾನು ಎಲ್ಲ ಹೆತ್ತವರಿಗೆ ಹೇಳೋದಿಷ್ಟೇ, ನಿಮ್ಮೆಲ್ಲರೂ ಬಹುಶಃ ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ದೊಡ್ಡ ಮನದ ಕನಸನ್ನು ಕಾಣಬೇಕು ಮತ್ತು ನೀವು ಅದರಲ್ಲಿ ಯಶಸ್ವಿ ಆಗಬೇಕು. ಇಲ್ಲಿಗೆ ಬೇಕಾದ ಮೂಲಭೂತ ಸೌಕರ್ಯ ನಾವು ಹಂತ ಹಂತ ಕೊಡುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೇವೆ. ಬಹುಶಃ ಈ ಒಂದು ಕಟ್ಟಡಕ್ಕೆ ಮುಂದಿನ ದಿನಗಳಲ್ಲಿ ಸುಸಜ್ಜಿತವಾದ 1 ಕೋಟಿ ರೂಪಾಯಿ ಅಧಿಕ ವೆಚ್ಚದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿಯೇ ನಾವು ಸಿದ್ಧ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬೇಕಾಗುವಂಥ ಎಲ್ಲ ಯೋಜನೆಗಳು ನಾವು ಇವತ್ತು ಹಾಕಿಕೊಂಡು ನಾವು ಇವತ್ತು ಬಂದಿದ್ದೇವೆ. ಈ ಒಂದು ಸಂಸ್ಥೆಯಲ್ಲಿ ನಾವು ಹೈಸ್ಕೂಲ್ ಮುಂಚೆ ಪ್ರಾರಂಭ ಮಾಡಬೇಕಿತ್ತು, ಆದರೆ ಈಗಾಗಲೇ ನಮ್ಮ ದೇರ್ಲಕಟ್ಟೆಯಲ್ಲಿದೆ, ಈ ಕಡೆ ಅಮ್ಲಂಬಗರಲ್ಲಿದೆ, ಈ ಕಡೆ ಬೊಬ್ಬು ಕಟ್ಟಿದ್ದ ಕಾರಣ ಇಲ್ಲಿ ಹೈಸ್ಕೂಲ್ ಕೊಡಲಿಕ್ಕೆ ನಮಗೆ ಸ್ವಲ್ಪ ಸಮಸ್ಯೆ ಆಯಿತು. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಒಂದು ಶಿಕ್ಷಣ ಸಂಸ್ಥೆಯನ್ನು ಈ ಒಂದು ಒತ್ತಡದಲ್ಲಿ ಪ್ರಾರಂಭ ಮಾಡಿ ಇದೊಂದು ದೊಡ್ಡ ಮಟ್ಟ ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತನೆ ಮಾಡಲಿಕ್ಕೆ ನಮ್ಮೆಲ್ಲ ಸಹಕಾರ ನಾವು ಕೊಡ್ತೇವೆ ಮತ್ತು ಪ್ರಾರಂಭ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸುವಂಥದ್ದು. ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ ಇಲ್ಲಿಯ ಶಿಕ್ಷಕರು, ಮುಖ್ಯ ಶಿಕ್ಷಕರು ನಿಮ್ಮ ಮಕ್ಕಳನ್ನು ಸ್ವಂತ ಮಕ್ಕಳಾಗಿ ಎಣಿಸಿಕೊಂಡು ಅತ್ಯುತ್ತಮವಾದ ಶಿಕ್ಷಣ ಕೊಡೋದು ನಮಗೆ ಅತ್ಯಂತ ಸಂತೋಷ. ಈ ರೀತಿಯ ಪ್ರತಿಭಾ ಕಾರಂಜಿಗಳನ್ನು ಏರ್ಪಡಿಸಿಕೊಂಡು ಅವರ ಪ್ರತಿಭೆಯನ್ನು ಹಂಚುವಂಥ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲ ಹೆತ್ತವರು ಅದಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯಬೇಕಂತ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ಮಕ್ಕಳಿಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮಕ್ಕಳನ್ನು 10-15 ವರ್ಷಗಳು ಎಲ್ಲಿ ಹೋಗಿ ಮುಡ್ತಂದು ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವ ಅವಕಾಶ ಅದು ಸರ್ವರಿಗೂ ಕೂಡ ಇವತ್ತು ಇದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಉದಾಹರಣೆ ಕೊಡಬೇಕಾದ್ರೆ ಭಾಳಷ್ಟು ಕೊಡುವಂಥ ಅವಕಾಶಗಳಿದೆ. ಆದ ಕಾರಣ ಶಿಕ್ಷಣಕ್ಕೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ. ನಿಮ್ಮ ಮಕ್ಕಳ ಶಿಕ್ಷಕರನ್ನು ಆಗಾಗ ಭೇಟಿಯಾಗಿ ಅದಕ್ಕೆ ಅವರಿಗೆ ಸಂಪೂರ್ಣವಾದ ಒಂದು ಪ್ರೇರಣೆ ಕೊಡೋ ಕೆಲಸ ಮಾಡಲಿ. ಅವ್ರು ಕೂಡ ಕಲಿಸಲಿಕ್ಕೆ ಬಹುಶಃ ತಾವು ಕೂಡ ಮನೆಯಲ್ಲಿ ಅವರಿಗೆ ಕಲಿಸಿಕೊಂಡು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗೋ ಮುಖಾಂತರ ಅವರ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ತಂದೆ ತಾಯಂದಿರು ಈಗಲೇ ತಯಾರಾಗುವ ವಿಚಾರ ಇವತ್ತು ಆಗಬೇಕು. ಪ್ರೀತಿ, ವಿಶ್ವಾಸ, ಸೋದರತೆ, ಮಾನವೀಯತೆ, ತಾಳ್ಮೆ ಇದೆಲ್ಲವೂ ಕೂಡ ಮನೆಯಿಂದಲೇ ಪ್ರಾರಂಭವಾಗಿ ಅವರೊಂದು ವಿಚಾರ. ನಮ್ಮನ್ನು ನೋಡಿ ಮಕ್ಕಳು ಕಲಿಯುವಂಥದ್ದು. ನಾವು ಸಮಾಧಾನದಿಂದ, ನೆಮ್ಮದಿಯಿಂದ, ಪ್ರೀತಿಯಿಂದ, ಸೌಹಾರ್ದದಿಂದ ಇದ್ದರೆ ಅವರು ಕೂಡ ಅದೇ ರೀತಿ ತಮ್ಮ ಬೆಳವಣಿಗೆಯನ್ನು ವ್ಯಕ್ತಿತ್ವ ರೂಪಿಸಿಕೊಂಡು ಬರುವಂಥ ಕೆಲಸ ಆಗಿ ಸರ್ವರಿಗೂ ಕೂಡ ಪ್ರೀತಿಗಾಗುವ ವ್ಯಕ್ತಿತ್ವ ಆಗ್ತದೆ. ನನ್ನ ವ್ಯಕ್ತಿತ್ವ ಇವತ್ತು ಬರಬೇಕಿದ್ರೆ ಅದು ನನ್ನ ಶಾಲೆ ಶಿಕ್ಷೆ ಜೊತೆಯಲ್ಲಿ ನನ್ನ ತಂದೆ ತಾಯಂದಿರು ನನಗೆ ನೆರಕೆಯವರು ಕೊಟ್ಟಂತಹ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದನ್ನು ಎಲ್ಲರಿಗೆ, ಯಾಕಂತ ಹೇಳಿದರೆ ಕಾಲ ಬದಲಾವಣೆ ಆಗ್ತಾ ಇದೆ. ಇಂದಿನ ಸಮಾಧಾನ ಇಲ್ಲ, ಈಗೆಲ್ಲ ಅರ್ಜೆಂಟ್ ಫಾಸ್ಟ್ ಫುಡ್ಡು, ಪುಸ್ತಕತ್ತಿಲ್ಲ, ಓದೋ ಕೂಡಲೇ ಊಟ ಸಿಗಬೇಕು. ಇನ್ನು 5 ವರ್ಷ ಕಳೆದ್ರೆ ಎಂತ ಬರೆದು ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೆ ಮ್ಯಾಜಿಕ್ ಮಾಡ್ತಕ್ಕ ಬರುವಂಥ ವಿಚಾರ ಎಲ್ಲ ಬರ್ಬೋದು. ಅದಕ್ಕೆ ಅನುಗುಣವಾಗಿ ನಿಮ್ಮ ಮಕ್ಕಳನ್ನು ತಯಾರು ಮಾಡಿ ಹೋಗಿ ಆ ಕಾಲಘಟ್ಟದಲ್ಲಿ ಕೂಡ ಅವರು ಸಂಪ್ರದಾಯ, ಸಂಸ್ಕಾರ, ಆಚಾರ, ವಿಚಾರ, ಹಿರಿಯರು ಕೊಟ್ಟಂಥ ಮಾರ್ಗದರ್ಶನ ಮರೆಯದ ರೀತಿಯಂಥ ವ್ಯಕ್ತಿತ್ವ ಅಂತ ರೂಪಿಸ್ಕೊಳ್ಬೇಕು. ನಾನು ಹಿಕ್ಕೊಳ್ಕ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಅಲ್ಲಿ ಆ ಉದ್ಘಾಟನೆಯನ್ನು ಬಹುಶಃ ಅಧ್ಯಕ್ಷರು ಧನಲಕ್ಷ್ಮಿ ಅವರು, ವಿಲ್ಮರ್ ಅವರು, ಬೇರೆಲ್ಲರೂ ಕೂಡ ಮಾಡ್ತಾರೆ. ನಾನು ಬಹುಶಃ ಶಾರದಾ ಟೀಚರ್ ವಿಶೇಷದ ನನ್ನ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಿಕೊಂಡು ಮತ್ತು ಅವರ ಕ್ಷಮೆ ನಾನು ಕೇಳಿಕೊಂಡು ಬಹುಶಃ ನಮಗೆ ಸ್ವಲ್ಪ ಬೇಗ ಹೋಗಲಿ ಅನುಮತಿ ಕೊಡಿ. ಈಗ ಸ್ಟೇಜ್ ಡಿಸ್ಟರ್ಬ್ ಆಗೋದು ಬೇಡ, ಇಲ್ಲಿಂದಲೇ ಬಿ ಅವರಲ್ಲಿದ್ದಾರೆ, ಸ್ಟೇಜ್ ಇಲ್ಲೇ ಕಂಟಿನ್ಯೂ ಆಗಲಿ. ನಾನು ಇನ್ನೊಂದು ಖಂಡಿತ ಈ ಕಾರ್ಯಕ್ರಮ ಬರ್ತೇನೆ, ನೀವೆಲ್ಲ ಮತ್ತೆ ಮಾಡಿ. ಅಲ್ಲಿ ನೀವು ಇಲ್ಲಿ ಮಾಡಿದ್ದೇನೆ ಎಲ್ಲ ಕಾರ್ಯಕ್ರಮಕ್ಕೆ ನಾವು ದೀಪದ ಉದ್ಘಾಟನೆ ಕೊಟ್ಟಿದ್ದೇವೆ. ನಮಸ್ಕಾರ. ಆಲೋಚನೆ ಮಾಡಿ ದೇರ್ಲಕಟ್ಟೆಯಲ್ಲಿ ಎಲ್ಲ ಆಯಿತು, ನಮ್ಮದು ಯಾವ ಗಂಧೆಯಲ್ಲಿ ಮುಂದಿನ ವಾರ ಖಂಡಿತವಾಗಿ ನಿಮ್ಮ ಒಂದು ಕೆಲಸ ಕಾರ್ಯ ಪ್ರಾರಂಭ ಮಾಡಲಿಕ್ಕೆ ನಾವು ಚಾಲನೆ ಕೊಡ್ತೇವೆ. ಪದಗಳು ಸರ್. ಬಹಳ ಆತ್ಮೀಯವಾಗಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಸರ್. ಅತ್ಯಂತ ತುರ್ತು ಕೆಲಸದ ನಿಮಿತ್ತ ಹೋಗಲಿರುವುದರಿಂದ ತಮಗೆ ಇಲಾಖೆಯಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಅವರು ಆಗಮಿಸಿದ್ದಾರೆ. ಅವರು ಅಗತ್ಯವಾಗಿ ಈಗ ಇಲ್ಲಿಂದ ಹೋಗಬೇಕಾಗಿರುವುದರಿಂದ ನಮಗೆ ಒಂದೆರಡು ಹಿತನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇವೆ ಸರ್. ಈ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗ್ತಾ ಇದೆ. ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹುಡುಕಿ ಹೊರತೆಗೆಯುವುದು ತಂದೆ ತಾಯಿ ಶಿಕ್ಷಕರ ಆದ್ಯ ಕರ್ತವ್ಯ ಆಗಿರುತ್ತದೆ. ಮಕ್ಕಳು ಎಂದರೆ ಒಂದು
ಮಾಂಸದ ಮುದ್ದೆಯಂತಿರುವಂಥ ಒಂದು ಮಗುವಿಗೆ ತಿದ್ದಿ ತೀಡಿ ಭವಿಷ್ಯವನ್ನು ರೂಪಿಸುವವರು ನಮ್ಮ ಶಿಕ್ಷಕ ವೃಂದದವರಾಗಿರ್ತಾರೆ. ಮಕ್ಕಳು ಯಶಸ್ಸನ್ನು ಗಳಿಸಬೇಕು ಅಂತಂದರೆ ಒಂದು ಕಣ್ಣು ತಂದೆ ತಾಯಿ ಆದರೆ ಇನ್ನೊಂದು ಕಣ್ಣು ಶಿಕ್ಷಕರು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಮಕ್ಕಳು ಯಾವಾಗಲೂ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಬೇಕು. ಓದೋದೊಂದೇ ಮುಖ್ಯ ಅಲ್ಲ, ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳು ಭಾಗವಹಿಸಬೇಕು. ಇವತ್ತಿನ ದಿನದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮಕ್ಕಳನ್ನು ಒಂದು ಮಗು ಮತ್ತೊಂದು ಮಗುವಿಗೆ ಹೋಲಿಕೆಯನ್ನು ಮಾಡ್ತೀವಿ. ಏನು ಹೋಲಿಕೆಯನ್ನು ಮಾಡ್ತೀವಿ? ಒಂದು ಮಗು 90 ಅಂಕ 95 ಅಂಕವನ್ನು ತೆಗೆದಿದ್ದರೆ ನಮ್ಮ ಮಕ್ಕಳು ಏನಾದರೂ ಒಂದು 50-60 ಅಂಕಗಳನ್ನು ತೆಗೆದುಕೊಂಡಿದ್ರೆ ನಮ್ಮ ಮಕ್ಕಳ ಮೇಲೆ ನಮಗೆ ಸಿಟ್ಟು, ಕೋಪ. ನೋಡು ಪಕ್ಕದ ಮನೆಯವ 90-95% ತೆಗೆದಿದ್ದಾನೆ, ನಿನಗೇನು ಕಡಿಮೆ ಆಗಿದೆ ತೆಗಿಲಿಕ್ಕೆ? ನೀನು ಬರೀ 50 ತೆಗೆದಿದೆಯಾ, 40 ತೆಗೆದಿದೆಯಾ? ಈ ಥರ ಕೆಲವು ಮಾತುಗಳನ್ನು ನಾವು ಹೇಳ್ತಾ ಇರ್ತೀವಿ ಪೋಷಕರೇ, ಅಲ್ವಾ? ಹೇಳ್ತಾ ಇರ್ತೀವಿ. ತಪ್ಪು, ಆ ಥರ ಹೇಳಬಾರ್ದು. ಯಾಕೆ ಹೇಳಬಾರ್ದು? ಆ ಮಕ್ಕಳಿಗೆ ನಾವು ಪ್ರೋತ್ಸಾಹಿಸುವಂಥ ಕೆಲಸ ಮಾಡಬೇಕು. ವೆರಿ ಗುಡ್, ಈ ಸರಿ 50 ತೆಗೆದಿದೆಯಾ? ವೆರಿ ಗುಡ್. 55 ತೆಗೆದಿದ್ದೀಯ, ಇಂಪ್ರೂವ್ ಮಾಡ್ಕೊಂಡಿದೆಯಾ? ವೆರಿ ಗುಡ್. 60 ತೆಗೆದಿದೆಯಾ? ನೀನು ಚೆನ್ನಾಗಿ ಓದು, ನೀನು 90-95 ತೆಗಿತೀಯಾ ಅಂತ ನಾವು ಮಕ್ಕಳಿಗೆ ಏನು ಮಾಡಬೇಕು? ಶಿಕ್ಷಕರು ಜೊತೆಗೆ ಹೆಚ್ಚಾಗಿ ಪೋಷಕರು ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು. ನಾವೇ ನಮ್ಮ ಮಕ್ಕಳನ್ನ ನೀನು ಕಮ್ಮಿ ತೆಗೆದಿದೆಯಾ, ಹೋಗ ಆಚೆ ಹೋಗು ಅಂತ ನಾವು ಗದಲಿಸಿದರೆ ಆ ಮಕ್ಕಳಿಗೆ ನಾವು ತಣ್ಣೀರನ್ನು ಎರಚಿದಾಗ ಆಗ್ತದೆ. ಅವ್ರು ಆಗಲೇ ಇದು ಮಾಡಿದ್ರೆ ನಾನು ದಡ್ಡ, ನಂಗೆ ಓದೋಕ್ಕಾಗಲ್ಲ, ನಮ್ಮಮ್ಮ ಬೈತಾರೆ, ನಮ್ಮಪ್ಪ ಬೈತಾರೆ ಅನ್ಕೊಂಡು ಅಲ್ಲೇ ಅವನು ಸಪ್ಪೆ ಆಗಿಬಿಡ್ತಾನೆ. ಹಾಗಾಗಿ ದಯಮಾಡಿ ಪೋಷಕರೇ, ನಿಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಬೇಡಿ. ವೆರಿ ಗುಡ್, ಓದ್ತೀಯ, ಓದು ಮಗ ಅನ್ಕೊಂಡು ನೀವು ಬೆಂತಟ್ಟು ಕೆಲಸವನ್ನು ಮಾಡಬೇಕು. ಶಿಕ್ಷಕ ವೃಂದದವರು ಕೂಡ ಏನು ಮಾಡಬೇಕು? ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳಿಗೂ ಕೂಡ ಪ್ರೋತ್ಸಾಹಿಸಬೇಕಾಗ್ತದೆ. ಅಂತಹ ಮಕ್ಕಳೇ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಭವ್ಯ ಪ್ರಜೆಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹೊರಸೆಳಿಬೇಕು. ನೀರಿರೋದು ಅದು ಹೆಮ್ಮರವಾಗಿ ಬೆಳೆಯುವಂತೆ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ STMC ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಜನಪ್ರತಿನಿಧಿಗಳಿದ್ದೀರಿ, ಮಕ್ಕಳನ್ನು ಎತ್ತವರು ಪೋಷಕರಿದ್ದೀರಿ. ತಮ್ಮೆಲ್ಲರ ಸಹಕಾರದಿಂದ ಈ ಥರದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಈ ಶಾಲೆಯಲ್ಲಿ ಓದುತ್ತಿರುವಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಅವರಿಗೆ ಮುಂದೆ ಒಳ್ಳೆಯ ಭವಿಷ್ಯವಿದೆ. ನಮ್ಮ ಪ್ರೈವೇಟ್ ಶಾಲೆಗಳಲ್ಲಿ ಓದ್ತಿಲ್ವಲ್ಲಪ್ಪ ಅಂತ ಕೊರಗಬೇಡಿ. ಇವತ್ತಿಗೂ ಕೂಡ ಒಳ್ಳೊಳ್ಳೆ ನನ್ನನ್ನು ಸೇರಿದ ಹಾಗೆ ಒಳ್ಳೊಳ್ಳೆ ಅಧಿಕಾರಿಗಳು, ಒಳ್ಳೊಳ್ಳೆ ರಾಜಕೀಯ ವ್ಯಕ್ತಿಗಳು, ಒಳ್ಳೊಳ್ಳೆ ವಿಜ್ಞಾನಿಗಳು, ಒಳ್ಳೊಳ್ಳೆ ರೈತರು, ಒಳ್ಳೊಳ್ಳೆ ಸಮಾಜದಲ್ಲಿರುವಂಥ ನಮ್ಮ ದೇಶವನ್ನು ಗಡಿಯನ್ನು ಕಾಯುವಂಥ ಸೈನಿಕರು ಏನಿದ್ದೀವಿ ಅವರೆಲ್ಲ ಉನ್ನತ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳಾಗಿರ್ತಾರೆ. ನಿಮ್ಮ ಮಕ್ಕಳುಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ, ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ರಿಗೂ ಅನಿಸುತ್ತಾ, ನಮ್ಮ ವೇದಿಕೆಗೆ ನಮ್ಮ ಸಹೋದ್ಯೋಗಿ ಬಂಧುಗಳಾದಂಥ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ರಿಗೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹಿತನುಡಿಗಳನ್ನಾಡಿದ್ದಾರೆ. ಅದೇ ರೀತಿ ಪೋಷಕರಿಗೂ ಕಿವಿ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಶಿಕ್ಷಣಾಧಿಕಾರಿಗಳು. ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನು ನೀರೆರೆದು ಪೋಷಿಸುವುದು ಹೆತ್ತವರ ಮತ್ತು ಶಿಕ್ಷಕರ ಆದ್ಯ ಕರ್ತವ್ಯ. ಮಕ್ಕಳೆಲ್ಲರೂ ಒಂದೇ ಸಮನಾಗಿರುವುದಿಲ್ಲ. ಅವರ ಕಲಿಯುವಿಕೆಯ ಪ್ರಗತಿಯಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಆದರೆ ಅವರು ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವಲ್ಲಿ ತಕ್ಕ ಪ್ರೋತ್ಸಾಹ ಅಗತ್ಯ. ಅದನ್ನು ಹುಡುಕಿ ತೆಗೆಯುವುದು ನಮ್ಮೆಲ್ಲರ. ಉತ್ತಮವಾಗಿ ಕಲಿಯಿರಿ. ಮಕ್ಕಳನ್ನು ಕಲಿಸುವಲ್ಲಿ ಬಡತನ ಕಾರಣವಾಗಬಾರ್ದು. ಎಲ್ಲ ಪ್ರೋತ್ಸಾಹಗಳನ್ನು ನೀಡಿ ಮುಂದೆ ತರಬೇಕು ಎನ್ನುವ ತಮ್ಮ ಆಶಯಕ್ಕೆ ಧನ್ಯವಾದಗಳು ಸರ್.
ಈಗ ಮುಂದೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಧನಲಕ್ಷ್ಮಿ ಗಟ್ಟಿಯವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ವಿಶೇಷವಾಗಿ ಈ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಬೇಕಿದ್ರೆ ಈಗಾಗಲೇ ನಮಗೆ ಬಹಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ಇಲ್ಲಿಯ ನೂತನವಾಗಿ, ಯಾಕಂದರೆ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಾಗ ಭಾಳಷ್ಟು BOಗಳು ಅಲ್ಲಿಂದ ಇಲ್ಲಿಗೆ ಇರ್ತಾಯಿದ್ರು. ನಾನು ಈಶ್ವರ್ ಸರ್ ಅವರನ್ನು ಗಮನಿಸಿದೆ. ಒಬ್ಬ ಅತ್ಯುತ್ತಮವಾದಂತಹ BO ಅವರನ್ನು ಈ ವಲಯಕ್ಕೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಕ್ಷೇತ್ರಕ್ಕೆ ಸ್ವಾಗತವನ್ನು ಕೋರುತ್ತಾ, ಆತ್ಮೀಯ ಸಹೋದರಿಯರು, ಶಿಕ್ಷಣ ಕ್ಷೇತ್ರದಲ್ಲಿ ಸದಾ ಹೊಸತನದ ಹುರುಪನ್ನು ಕೊಡ್ತಾ ಇರುವವರು ಡಾಕ್ಟರ್ ಪ್ರಶಾಂತ್ ಅವರು, ಆತ್ಮೀಯ ಮತ್ತೋರ್ವ ಶಿಕ್ಷಕಿಯಾದಂತಹ ನನ್ನ ಸಹೋದರಿ ಕಿಶೋರಿಯವರು. ಈ ಶಾಲೆಯ ನಾನು ನಮ್ಮ ಮುಖ್ಯೋಪಾಧ್ಯಾಯನ ಬಗ್ಗೆ ಹೇಳಬೇಕಾಗಿಲ್ಲ, ನಾನು ವಿಲ್ಮಾ ಅವರ ಹತ್ರ ಹೇಳ್ತಾ ಇದ್ದೆ, ಅವರ ಮುಖದ ಎಕ್ಸ್ಪ್ರೆಷನ್ಸ್ ನೋಡಿ ಅಂತ. ಇಲ್ಲಿಯ ನಮ್ಮ ಮುಖ್ಯೋಪಾಧ್ಯಾಯಿನಿಯಾದಂಥ ಶಾರದಾ ಮೇಡಮ್ ಮತ್ತು ಅವರ ಶಿಕ್ಷಕರ ತಂಡ ಏನಿರ್ತದೆ ಅಂತ ಹೇಳಿದರೆ, ಯಾರೇ ಜನಪ್ರತಿನಿಧಿಗಳು ಬರಲಿ, ಯಾರೇ ಸಂಘ ಸಂಸ್ಥೆಗಳಿರಲಿ, ಅವರು ತನಗಾಗಿ ಏನನ್ನು ಕೇಳುವಂಥ ಶಿಕ್ಷಕಿಯರಲ್ಲ. ನಮ್ಮ ಮಕ್ಕಳಿಗೆ ಅದು ಕೊಡಿ, ನಮ್ಮ ಶಾಲೆಗೆ ಇದು ಕೊಡಿ, ಯಾರಿಂದ ಏನನ್ನು ಈ ಸರ್ಕಾರಿ ಶಾಲೆಗೆ ಕೊಡಿಸಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಬಹುಶಃ ನನಗೆ ಗೊತ್ತಿದ್ದಾಗೆ 5 ವರ್ಷದಲ್ಲಿ ನಿತ್ಯ ನಿರಂತರವಾಗಿ ಒಬ್ಬ ಜನಪ್ರತಿನಿಧಿಯಾಗಿ, ಸಾಮಾಜಿಕ ಕಾರ್ಯಕರ್ತೆಯಾಗಿ ಗಮನಿಸ್ತಾ ಬರ್ತಾ ಇದ್ದೇನೆ. ಇಂಥ ಒಂದು 300 ಗ್ರಾಮದ ಹೃದಯ ಭಾಗದಲ್ಲಿ ಇವತ್ತು ಸರ್ಕಾರಿ ಶಾಲೆ ಉಳಿದಿದೆ ಅಂತ ಹೇಳಿದರೆ ಅದು ಇಲ್ಲಿಯ ಶಿಕ್ಷಕರ ಒಂದು ನಿಸ್ವಾರ್ಥ ಸೇವೆ ಮತ್ತು ಇಲ್ಲಿಯ ಎಲ್ಲ ನಮ್ಮ ಮಧ್ಯಮ ವರ್ಗದ ಮಕ್ಕಳಿಗೆ ಆ ಶಿಕ್ಷಣದ ಒಂದು ಆ ಸರಸ್ವತಿಯನ್ನು ಒಲಿಸುವಂತಹ ಅವರಲ್ಲಿ ಇರುವಂತಹ ಆತ್ಮಸ್ಥೈರ್ಯ ಮತ್ತು ಅವರ ಮನೋಬಲಕ್ಕೆ ನಾನು ಎಲ್ಲ ಪರವಾಗಿ, ಶಿಕ್ಷಕರ ಪರವಾಗಿ, ಊರಿನವರ ಪರವಾಗಿ ಶಾಲೆಯ ಮುಖ್ಯೋಪಾಧ್ಯಾಯನಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಅಧ್ಯಕ್ಷರು ಮಾತಾಡ್ತಾ ಇದ್ದೇವೆ, ಮಕ್ಕಳು ಯಾರು ನಮ್ಮ ಭಾಷಣ ಕೇಳುವ ಮೂಡಲ್ಲಿಲ್ಲ. ನಮಗೆಲ್ಲ ಅನ್ನಿಸ್ತದೆ ಇಲ್ಲಿರುವಂಥ ವಿಶೇಷವಾಗಿ ಪೋಷಕರಿಗೆ, ಎನ್ನ ಬಾಲೆ ಸರ್ಕಾರಿ ಶಾಲೆಡು ಪೋಪುಂಡು ದಾದಾಪುಂಡ 10ನೇ ಕ್ಲಾಸ್ ಕಲ್ತಿ ಬೊಕ್ಕ ಬಸ್ತ ಕ್ಲೀನರ್ ಆಪೇನ ಕರೆಂಟದ ಕಂಪನಿಗೆ ಪೋಪಲ್ಲ ಅಂತೇಳಿ. ಖಂಡಿತವಾಗಿಲ್ಲ. BO ಅವರು ಹೇಳಿದರು, ಇವತ್ತು ಸಾಧನೆಯ ಹಂತದಲ್ಲಿ ನೀವು ಯಾರಾದರೂ ಸಾಧನೆ ಮಾಡಿದ ಸಾಧಕರ ಪಟ್ಟಿಯನ್ನು ತೆಗೆದು ನೋಡಿ. ಯಾವುದೇ CBS ಅಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಅಥವಾ ಪ್ರೈವೇಟಲ್ಲಿ ಗಂಟೆಗಟ್ಟಲೆ ಅಥವಾ ಕಂತು ದುಡ್ಡನ್ನು ಕೊಂಡೋದಂಥ ವಿದ್ಯಾರ್ಥಿಗಳು ಸಾಧಕರಾಗಲಿಲ್ಲ. ಇವತ್ತು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಇರ್ಬೋದು, ಕ್ರೀಡೆ ಇರ್ಬೋದು, ಶಿಕ್ಷಣ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಕ್ಕಳ ಅವರ ಹಿಂದಿನ ಇತಿಹಾಸವನ್ನು ತೆಗೆದ್ರೆ ಅವರೆಲ್ಲ ಸರ್ಕಾರಿ ಶಾಲೆ ಅಥವಾ ಅನುದಾನಿತ ಸರ್ಕಾರಿ ಶಾಲೆಯಲ್ಲಿ ಕಲ್ತವರಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಸರ್ ಹೇಳಿದಾಗೆ ನಾನು ಕೊಡೊಂದು ಏಡೆಡ್ ಶಾಲೆಯಲ್ಲಿ ಕಲ್ತಂಥ ಒಂದು ವಿದ್ಯಾರ್ಥಿನಿ. ಆ ಕಂಗ್ಲೀಷು ಬೇಕು, ಎಲ್ಲಿ ಬೇಕಾ ಅಲ್ಲಿ ಉಪಯೋಗಿಸುವಂಥದ್ದು. ಆದರೆ ಇವತ್ತು ಸರ್ಕಾರ ಎಲ್ಲ ಮಟ್ಟದಲ್ಲಿ ಒಂದು ಮಗುವಿನ ಆ ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಆ ತಾಯಿಗೆ ಕೊಡುವಂಥ ಸೌಲಭ್ಯದಿಂದ ಹಿಡಿದು ಮಗುವಿಗೆ ಪೂರ್ವ ಶಿಕ್ಷಣ, ಇವತ್ತು ತಾವು ಗಮನಿಸಬಹುದು, ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇತ್ತೀಚೆಗೆ ನಮ್ಮ ಇಲ್ಲೇ ಪಕ್ಕದಲ್ಲಿ ಶಿಶುಪಾಲನಾ ಕೇಂದ್ರವನ್ನು ನಾವು ದುರ್ಗಾವಾಹಿನಿಯಲ್ಲಿ ಆರಂಭಿಸಿದ್ದೇವೆ. ಯಾರಾದರೂ ಕೆಲಸಕ್ಕೆ ಹೋಗುವಂಥ ಬಡ ಕುಟುಂಬದ ತಾಯಂದಿರು ಅಥವಾ ಪೋಷಕರಿದ್ದರೆ ಆ ಮಕ್ಕಳು 6 ತಿಂಗಳಿಂದ 3 ವರ್ಷದ ಒಳಗಿನ ಮಕ್ಕಳನ್ನು ನೋಡಲಿಕ್ಕೆ ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು ತೆರೆದಿದ್ದಾರೆ ಉಚಿತವಾಗಿ. ಅದೇ ನೀವು ಒಂದು ಬೇಬಿ ಸಿಟ್ಟಿಂಗಿಗೆ ಹೋಗಬೇಕಿದ್ರೆ ತಿಂಗಳಿಗೆ 3,000 ಕೊಡಬೇಕು. ಇದು ಕೇವಲ 200 ರೂಪಾಯಿ ಆ ಮಗುವಿನ ಒಂದು ಉನ್ನತೀಕರಣಕ್ಕೆ ಕೊಡುವಂಥದ್ದು. ಉಚಿತವಾಗಿ ಆ ಮಗುವಿಗೆ ಏನು ಅಂಗನವಾಡಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೊಡ್ತೇವಾ, ಹಾಲು, ಮೊಟ್ಟೆ ಇರ್ಬೋದು, ಅನ್ನ, ಸಾರು ಇರ್ಬೋದು, ಒಂದು ತಾಯಂದಿರಾಗಿ ನೋಡುವಂತಹ ಈ ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಅದನಂತರ ನೋಡ್ತಾ ಇರ್ಬೋದು, ನಮ್ಮ ಈ ಕುತ್ತಾರ ಶಾಲೆಯಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ. ಈ ಅಂಗನವಾಡಿಯಲ್ಲಿ ಕಲ್ತಂಥ ಮಕ್ಕಳೆಲ್ಲ ಮತ್ತೆ ಬರುವಂಥದ್ದು ಈ ಶಾಲೆಗೆ. ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಪ್ರತಿಭಾವಂತರಾಗಿ ನಮ್ಮ ಇಲ್ಲಿ ಅಂಗನವಾಡಿ ಶಿಕ್ಷಕಿಯರು, ನಮ್ಮ ಗ್ರಾಮದ, ನಮ್ಮ ರಾಜ್ಯದ ಎಲ್ಲ ಅಂಗನವಾಡಿ ಶಿಕ್ಷಕರು ಅವರನ್ನು ಬಾಲ್ಯದಲ್ಲೇ ತಯಾರು ಮಾಡ್ತಾರೆ. ನಾವೆಲ್ಲ ಹೇಳ್ತೇವೆ ತಾಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ. ಆದರೆ ನನಗೆ ಅನ್ನಿಸ್ತದೆ ಅಂಗನವಾಡಿಯೇ ಮೊದಲ ಗುರು, ಅಂಗನವಾಡಿಯೇ ಮೊದಲ ಪಾಠಶಾಲೆ. ಯಾಕಂದರೆ ನಮಗೆ ತಾಯಂದಿರೆಲ್ಲ ಈಗ ಧಾರಾವಾಹಿ ಬ್ಯುಸಿಯಲ್ಲಿ, ಯಾವುದೋ ಕೆಲಸದ ಬ್ಯುಸಿಯಲ್ಲಿದ್ದೇವೆ. ಅದಕ್ಕೆ ಒಮ್ಮೆ 3 ವರ್ಷ ಆದರೆ ಹೊರಪಾಡು ಸಂತೆಲು ಅಂಗನವಾಡಿ ಇಡಕುಲ್ಲಲ್ಲ ಅಂತೇಳಿ. ಹಾಗಿರುವಾಗ ಅನಂತರ ಬರುವಂಥ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಆ ಮಗುವಿನ
ಆರೋಗ್ಯದಿಂದ ಹಿಡಿದು ಮಗುವಿಗೆ ಶಾಲೆಗೆ ಹೋಗುವಂಥ ಶೂವಿನಿಂದ ಹಿಡಿದು ಸೈಕಲಿಂದ ಹಿಡಿದು ಹಾಲು ಅನ್ನ ಈ ಎಲ್ಲ ಶಿಕ್ಷಕರು ಎಲ್ಲ ಸರ್ಕಾರದ ವ್ಯವಸ್ಥೆಯನ್ನು ಗೂಡಿಸ್ಕೊಂಡು ಸ್ನೇಹಿತರೆ ಯಾವ ಶಾಲೆಯಲ್ಲಿ ಸಿಗ್ತಾ ಇಲ್ಲ. ನಮ್ಮ ಮಕ್ಕಳ ಆರೋಗ್ಯವನ್ನು ಗಮನಿಸಿದರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿರುವಂಥ ಮಕ್ಕಳ ಆರೋಗ್ಯವಂತರು, ಅವರು ಮನೋಬಲ ಇರುವಂಥವ್ರು. ಯಾಕಂದರೆ ಆ್ಯಸ್ ಎ ಒಬ್ಬ ಸೋಷಲ್ ವರ್ಕರ್ ಆಗಿ ಭಾಳಷ್ಟು ಶಾಲೆ ಸಂಘ ಸಂಸ್ಥೆಗಳಿಗೆ ಒಂದಷ್ಟು ಏನು ಹೇಳ್ತಾರೆ ಮಾಹಿತಿ ಶಿಬಿರಗಳನ್ನು ಮಾಡಲಿಕ್ಕೆ ಹೋಗುವಂಥವಳು. ಎಲ್ಲ ಕಡೆ ನಾನು ಒಂದಷ್ಟು ಪ್ರೈವೇಟ್ ಶಾಲೆಯಲ್ಲಿ ನೋಡಿದಾಗ ಮಕ್ಕಳಲ್ಲಿ ಒಂದು ರೀತಿಯ ಡಿಪ್ರೆಷನ್ ಇರುವಂಥದ್ದು, ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗುವಂಥದ್ದೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಡ್ತದೆ. ಆದ್ದರಿಂದ ನೀವೆಲ್ಲ ಧನ್ಯರು. ಯಾರು ಪೇರೆಂಟ್ಸ್ಗಳ ನಾವು ಯೋಚನೆ ಮಾಡಲಿಕ್ಕಿಲ್ಲ. ನನ್ನ ಮಗು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದೆ ಅಂತ ಹೇಳಿದರೆ ಹೆಮ್ಮೆ ಪಡ್ಕೊಳ್ಳಿ. ಮುಂದೊಂದು ದಿನ ಈಗಾಗಲೇ ಹೇಳಿದ್ದಾರೆ 1 ಕೋಟಿಯ ಸುಸಜ್ಜಿತವಾದ ಶಾಲೆ ಆದರೆ ಬಹುಶಃ ಈ ಸರ್ಕಾರಿ ಶಾಲೆ ಇಡೀ ಜಿಲ್ಲೆಗೆ ಮಾದರಿ ಶಾಲೆಯಾಗಲಿ. ನನ್ನ ಪುಟಾಣಿ ಮಕ್ಕಳ ಭವಿಷ್ಯ ನಾವು ಹೇಳಿದಾಗೆ ಒಂದು ಅನ್ನ ಬೇಯಬೇಕಿದ್ರೆ ಇಡೀ ಮಡಕೆ ಅನ್ನ ನೋಡಬೇಕಾಗಿಲ್ಲ, ಒಂದು ಅನ್ನ ಬೆಂದಿದೆ ಹೇಗೆ ಗೊತ್ತಾಗುತ್ತಾ? ಅಂಥ ಒಂದು ಭವ್ಯವಾದಂಥ ಭಾರತದ ಪ್ರಜೆಗಳಾಗಿ ಈ ಶಾಲೆಯ ಶಿಕ್ಷಕರು ಖಂಡಿತವಾಗಿ ಮಾಡ್ತಾರೆ. ತಾವು ಹೇಳಿದಾಗೆ ನಾವೇನು ನಮ್ಮ ಮನೆಯಿಂದ ಸುರಿಕೊಂಡು ಬಂದದ್ದಂತಲ್ಲ, ನೀವೆಲ್ಲ ಜನಗಳು ಸೇರಿ ಆಶೀರ್ವಾದ ಮಾಡಿ ನಮ್ಮನ್ನು ಜನಪ್ರತಿನಿಧಿಗಳಾಗಿ ಇಲ್ಲಿ ಕುತ್ಕೊಳ್ಳಿಸಿದ್ದೀರಿ. ಆ ಮಟ್ಟದಲ್ಲಿ ಸರ್ಕಾರ ಏನು ಅನುದಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಸ್ವಲ್ಪ ಅಧಿಕಾರಿಗಳನ್ನು ಚಿವುಟಿ ನಮ್ಮಿಂದ ಎಷ್ಟು ಸ್ವಲ್ಪ ಜಾಸ್ತಿ ಸಾಧ್ಯ ಇದೆ ಅದನ್ನೇ ಕೊಟ್ಟಿದ್ದೇವೆ ವಿನಃ ಇದು ಕೂಡ ನಮಗೆ ನೀವು ಸೇವೆ ಮಾಡಲಿಕ್ಕೆ ಕೊಟ್ಟಂಥ ಅವಕಾಶ ಅಂತ ಹೇಳ್ತಾ ನನ್ನೆಲ್ಲ ಪುಟಾಣಿ ಮಕ್ಕಳಿಗೆ ಇವತ್ತಿನ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಅವರೆಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ, ಮಕ್ಕಳೇ ಒಂದು ಹಾಡು ಹೇಳಬೇಕು ನನ್ನ ಜೊತೆ. ಹಾಡ್ತೀರಾ? ಟೀಚರ್ ಹೇಳಿಕೊಟ್ಟಿರ್ಬೋದು, ಚಿಕ್ಕ ಹಾಡು ಎಲ್ಲರಿಗೂ ಗೊತ್ತಿರುವಂಥದ್ದು. 1-2 ಲೈನ್ ಹಾಡೋಣವಾ? ಆಗ ನಿಮ್ಮ ಮಾತು ನಿಲ್ಲುತ್ತೆ ಅಂತ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಹೇಳಿ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಬಹುಶಃ ನೋಡಿ ಎಷ್ಟು ಮೌನ ಆಯಿತು. ಅದಕ್ಕೋಸ್ಕರ ಈ ಹಾಡು ಅಂಥ ದೇವರ ಮಕ್ಕಳು ಆಗಲಿ, ಇಲ್ಲಿ ಒಂದು ಜಾತಿ ಭೇದ ಮರೆತಿರುವಂಥ ಒಬ್ಬ ಮಾದರಿ ಶಾಲೆ ಇದೆ ಅಂತ ಹೇಳಿದರೆ ಅದು ನಮ್ಮ ಗ್ರಾಮದ ನಮ್ಮ ಸರ್ಕಾರಿ ಶಾಲೆ ಅಂತ ಹೇಳಲಿಕ್ಕೆ ಮತ್ತಷ್ಟು ಹೆಮ್ಮೆ ಆಗ್ತಾ ಇದೆ. ಈ ಶಾಲೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಇಲ್ಲಿ ಕಲಿಯುವಂಥ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಭಾನ್ವಿತರಾಗಿ ಮುಂದೊಂದು ದಿನ ಭಾರತದ ರಾಷ್ಟ್ರ ಪ್ರೇಮದ ಭಾವೈಕ್ಯತೆಯ ದೇಶ ಪ್ರೇಮಿಗಳಾಗಿ ಬೆಳೆಯಲಿ, ಈ ದೇಶ ಮತ್ತಷ್ಟು ಅಭಿವೃದ್ಧಿಯಾಗಲಿ ಎಂಬ ನೆಲೆಯೊಂದಿಗೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ವಿಶೇಷವಾಗಿ ಶಿಕ್ಷಣಾಸಕ್ತರು ಶಿಕ್ಷಣಾಭಿಮಾನಿಗಳಾದಂಥ ಧನಲಕ್ಷ್ಮಿ ಗಟ್ಟಿ ಮೇಡಮ್ರವರೇ, ಮಾಜಿ ಯಾವ ಶಬ್ದವೂ ಬೇಕಾಗಿಲ್ಲ, ಯಾವತ್ತೂ ನಿಮ್ಮನ್ನು ಸಂಬೋಧಿಸುವಾಗ ನಾನು ಬಳಸಲಿಕ್ಕೆ ಇಷ್ಟಪಡುವಂಥದ್ದು ಶಿಕ್ಷಣಾಸಕ್ತರು ಶಿಕ್ಷಣಾಭಿಮಾನಿಗಳು ಹೇಳುವಂಥದ್ದು. ಈಗ ಎಲ್ಲ ಪೋಷಕರೇ, ಪ್ರೀತಿ ವಿದ್ಯಾರ್ಥಿಗಳೇ, ಅತ್ಯಂತ ಹೆಮ್ಮೆಯ ಕ್ಷಣ. ನಮ್ಮ ಇಡೀ ಮಂಗಳೂರು ದಕ್ಷಿಣ ವಲಯದಲ್ಲಿ ಒಂದು ಆಕರ್ಷಣೆಯ ಕೇಂದ್ರವಾಗಿರುವಂಥ ಸರ್ಕಾರಿ ಶಾಲೆ ಯಾವುದು ಅಂತ ಕೇಳಿದರೆ ಅದು ಮುನ್ನೂರು ಶಾಲೆ. ಖಂಡಿತ ಹೌದು, ಎಲ್ಲ ವಿಷಯದಲ್ಲೂ ಆಕರ್ಷಣೆಯ ಕೇಂದ್ರ. ಹೆದ್ದಾರಿಯ ಬದಿಯಲ್ಲಿರುವುದರಿಂದ ಮಾತ್ರ ಅಲ್ಲ, ಆಂಗ್ಲ ಮಾಧ್ಯಮ, ಒಳ್ಳೆಯ ಶಿಕ್ಷಕರ ತಂಡ, ಮುಖ್ಯ ಶಿಕ್ಷಕರು, ಒಳ್ಳೆಯ ಜನಪ್ರತಿನಿಧಿಗಳ ಪ್ರೋತ್ಸಾಹದಿಂದ ನಡೆಸಿರುವಂಥ ಸರ್ಕಾರಿ ಶಾಲೆ. ಖಂಡಿತ ಹೌದು, ಅದನ್ನು ಹೆಮ್ಮೆಯಿಂದ ಹೇಳುವಂಥ ಮಾತಿದು. ಸರ್ಕಾರಿ ಶಾಲೆಯ ಬಗ್ಗೆ ಈಗಾಗಲೇ ಇಬ್ಬರು ಮೊದಲು ಮಾತಾಡಿದವರು ಹೇಳಿದಂಥ ಮಾತುಗಳನ್ನೇ ಮುಂದುವರಿಸ್ತಾ ಹೇಳೋದಾದರೆ, ಯಾಕೆ ಸರ್ಕಾರಿ ಶಾಲೆ ಬೇಕು ಅಂತ ಹೇಳೋದಿದ್ರೆ ಈ ಕಾರಣಕ್ಕೋಸ್ಕರ. ಯಾವುದೇ ಸಂದರ್ಭದಲ್ಲೂ ಸಂತೋಷವನ್ನು ಅನುಭವಿಸಲಿಕ್ಕೆ ಯಾರಿಗೆ ಸಾಧ್ಯ ಆಗ್ತದೆ ಹೇಳಿದರೆ ಅದು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಮಕ್ಕಳಿಗೆ ಖಂಡಿತ ಹೌದು. ನೋಡಿ, ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಅವರು ಸಂತೋಷವಾದ ಕ್ಷಣಗಳನ್ನು ಕಳೀತಾ ಇದ್ದಾರೆ. ಜೀವನ ಪರ್ಯಂತಕ್ಕೆ ಅದನ್ನು ಅನ್ವಯಿಸ್ಬೋದು. ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂತಿದ್ರೆ, ಆಂಗ್ಲ ಮಾಧ್ಯಮದಲ್ಲಿ ಕಟ್ಟಡಗಳು ಚೆಂದ ಇರಬಹುದು, ಒಳ್ಳೆಯ ಸೌಲಭ್ಯಗಳಿರ್ಬೋದು, ಜೀವನಕ್ಕೆ ಬೇಕಾದಂಥ ಶಿಕ್ಷಣ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ಅದು ಇಂಥ ಮುನ್ನೂರು ಶಾಲೆಯಲ್ಲಿ. ಖಂಡಿತ ಹೌದು. ಅದನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇವತ್ತು ನಮಗೆ ಬೇಕಾದಂಥದ್ದು ಮಾರ್ಕ್ಸ್ ಅಲ್ಲ, ಗ್ರೇಡ್ ಅಲ್ಲ, ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯಗಳಲ್ಲ. ಯಾವ ಮಕ್ಕಳಿಗೆ ಎಲ್ಲಿ ಜೀವನ ಕೇಂದ್ರಿತವಾದಂತಹ ಶಿಕ್ಷಣ ಸಿಗ್ತದ ಅದು ನಿಜವಾದ ಶಿಕ್ಷಣ ಅಂತ ನಾನು ಭಾವಿಸುವಂಥದ್ದು. ಅದು ಗಟ್ಟಿಯಾಗಿ ನಾನು ಹೇಳ್ತಾ ಇದ್ದೆ, ಅದು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಸಾಧ್ಯ ಆಗುವಂಥದ್ದು. ನನ್ನನ್ನು ಸೇರಿಸಿಕೊಂಡು ನಾನು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಹೇಳುವಂಥ ದೃಷ್ಟಿಯಿಂದ ಹೇಳ್ತಾ ಇರುವಂಥದ್ದು. ಖಂಡಿತ ಹೌದು, ಒಂದು ಒಳ್ಳೆಯ ಶಾಲೆ. ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಇಡೀ ವಲಯದಲ್ಲಿ ಆಕರ್ಷಣೆಯ ಕೇಂದ್ರ ಯಾಕೆ ಆಗಿದೆ ಅಂತ ಕೇಳಿದರೆ, ಅಲ್ಲಿ ಬದಿಯಲ್ಲಿ ನಿಂತಹ ಶಿಕ್ಷಕರನ್ನೊಮ್ಮೆ ಗಮನಿಸಿದರೆ
ಆ ಬದ್ಧತೆ ಇಲ್ಲಿರುವಂಥ ಮುಖ್ಯ ಶಿಕ್ಷಕಿ, ನನ್ನ ಶಾಲೆ ಅನ್ನುವಂಥ ಭಾವನೆ ಧನಲಕ್ಷ್ಮಿ ಮೇಡಮ್ ಹೇಳಿದರು. ನಮ್ಮ ಇಲಾಖೆಗೂ ಹಾಗೆ ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಇಡೀ ವರ್ಷದ 365 ದಿವಸವೂ ಕಿರಿಕಿರಿ ಮಾಡುವಂಥ ಒಬ್ಬ ಒಳ್ಳೆಯ ಮುಖ್ಯ ಶಿಕ್ಷಕಿ ಯಾರಿದ್ದಾರೆ ಅಂತ ಹೇಳಿದ್ರೆ ಅದು ಶಾರದಾ ಮೇಡಮ್. ಅದು ನಮ್ಮ ಶಾಲೆಗಿಲ್ಲವ, ಯಾವುದು ಕೇಳಿದ್ರು ಬಂದಾಗಲೂ ಅವರ ಮೊದಲ ಪ್ರಶ್ನೆ ನಮ್ಮ ಶಾಲೆಗಿಲ್ಲವ ಅನ್ನುವಂಥದ್ದು. ಏನೇ ಬೇಡದ ವಸ್ತುಗಳನ್ನು ಇಟ್ಟಿದ್ರು ಸಮೇತ ಒಮ್ಮೆ ಪೋಷಕರೆಲ್ಲರೂ ಗಮನಿಸಬೇಕಾದಂಥ ಮಾತು, ಏನಾದರೂ ಬೇಡದ ವಸ್ತುಗಳನ್ನು ಒಂದು ಗಡೆಯಲ್ಲಿ ಹಾಕಿದ್ರು ಸಮೇತ ನನ್ನ ಮಕ್ಕಳಿಗೆ ಏನಾದರೂ ಅದರಲ್ಲಿ ಸಿಗ್ತದೆ ಅನ್ನುವಂಥ ಹುಡುಕುವಂತಹ ಮನೋವೃತ್ತಿ ಇರುವಂಥ ಒಬ್ಬ ಮುಖ್ಯ ಶಿಕ್ಷಕಿ ಶಾರದಾ ಮೇಡಮ್. ಅದರಲ್ಲಿ ಅದು ಹೇಗೆ ಆಯಿತು ಅಂತ ಕೇಳಿದರೆ ಅವರ ಹುಟ್ಟಿನಿಂದ ಬಂದಂಥ ಒಳ್ಳೆಯ ಗುಣ ಅಲ್ಲ, ನೀವೆಲ್ಲರೂ ಇಲ್ಲಿರುವಂಥವ್ರು ಅವರಲ್ಲಿ ಬೆಳೆಸಿದಂಥ ಅಲ್ಲಿರುವಂಥವ್ರು ಬೆಳೆಸಿದಂತಹ ಗುಣ ಅದು. ಅಂಥ ಒಳ್ಳೆಯ ಪರಿಸರ ಅವರನ್ನು ರೂಪಿಸಿರುವಂಥದ್ದು. ಅದಕ್ಕಾಗಿ ಬಂದಂಥ ಎಲ್ಲ ಪೋಷಕರಿಗೆ ಜನಪ್ರತಿನಿಧಿಗಳಿಗೆ ಶುಭವನ್ನು ಹಾರೈಸ್ತಾ, ಏನು ನಾವು ಇವತ್ತು ಮಾತು ಕೇಳಿದ್ದೇವೆ, ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ ಮೌಲ್ಯಗಳ ಬಗ್ಗೆ ಏನು ಮಾತು ಕೇಳಿದ್ದೇವೆ, ಅದು ಇಲ್ಲಿ ಸೇರಿದವರಿಂದ ಇಡೀ ಪರಿಸರಕ್ಕೆ ವ್ಯಾಪಿಸಬೇಕು. ಆ ಮೌಲ್ಯವನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮಗೆಲ್ಲರಿಗೂ, ನನ್ನನ್ನು ಸೇರಿಸಿ ಎಲ್ಲ ಶಿಕ್ಷಕ ವರ್ಗಕ್ಕೆ ಇರುವಂಥದ್ದು. ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ಅನ್ನುವಂಥ ಏನು ಅಪವಾದ ಉಂಟಾ, ಅದಕ್ಕೆ ವ್ಯತಿರಿಕ್ತವಾಗಿ ಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇರುವಂಥದ್ದು, ಶಾಲೆಯ ಗುಣಮಟ್ಟದ ಶಿಕ್ಷಣಕ್ಕಾಗಿ ಕೈಗೊಳ್ತಿರುವಂಥ ಕ್ರಮಗಳು ಹೆಚ್ಚಾಗ್ತಿರುವಂಥದ್ದು, ಇವೆಲ್ಲವೂ ತುಂಬ ಸಂತೋಷದ ವಿಷಯ. ಇದು ಹೀಗೆ ಮುಂದುವರಿದಂತ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾಷೆಯನ್ನು ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲೀಷು ಓದುವಂಥದ್ದು ಮತ್ತು ಬರೆಯುವಂಥದ್ದು, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಪ್ರತಿಭೆ ಇಲ್ಲಿ ಹೊರಬರಬೇಕು ಎನ್ನುವ ಉದ್ದೇಶದಿಂದ, ಅದರಿಂದ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿದ್ದಾರೆ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳು. ಅಲ್ಲದೆ ಈ ಶಾಲೆ ಒಂದು ಉತ್ತಮ ಕೇಂದ್ರ ಶಾಲೆಯಾಗಿರುವುದು ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು ಮಕ್ಕಳೇ. ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಇಷ್ಟು ಶಾಲೆಯ ಸೌಲಭ್ಯಗಳನ್ನು ಹೆಚ್ಚಿಸುವಲ್ಲಿ ನಮ್ಮ ವೇದಿಕೆಯಲ್ಲಿರುವಂತಹ ಮೇಡಮ್ನವರಿಬ್ಬರು ಸಹ ಸಹಕರಿಸಿದ್ದಾರೆ. ಈಗಾಗಲೇ ಶಾಲಾ ಕಟ್ಟಡದ ದುರಸ್ತಿ ಮತ್ತು ತರಗತಿಗಳಿಗೆ ಟೈಲ್ಸ್ ಅಳವಡಿಕೆ ಮಾಡಿದಂತಹ ಶಾಸಕರು ಸನ್ಮಾನಿತಗೊಂಡು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂತಹ ಧನಲಕ್ಷ್ಮಿ ಗಟ್ಟಿಯವರು, ಇವರು ನಮ್ಮ ಶಾಲೆಗೆ ಸುಮಾರು 1,42,000 ಅನುದಾನವನ್ನು ಒದಗಿಸಿಕೊಟ್ಟು ನಿರ್ಮಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ರಂಗಮಂದಿರವನ್ನು ಪುನರ್ ನವೀಕರಣಗೊಳಿಸಿದ್ದಾರೆ. ಕಟ್ಟಡವನ್ನು ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಆತ್ಮೀಯ ಸನ್ಮಾನ ಮೇಡಮ್, ತಾವು ನಮ್ಮ ಶಾಲಾ ವತಿಯಿಂದ, STMC ವತಿಯಿಂದ ಹಾಗೂ ಊರ ಪೋಷಕರ ವಿದ್ಯಾಭಿಮಾನಿಗಳ ವತಿಯಿಂದ ನಡೆಯುತ್ತಿರುವಂತಹ ಈ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ಬಾವಿಯನ್ನು ನಿರ್ಮಿಸಿಕೊಟ್ಟಂತಹ ಭಾಗ್ಯವಂತರು. ನಾವು ಅದನ್ನು ಪಡೆದಂತಹ ಬಹಳ ಸೌಭಾಗ್ಯವಂತರಂತ ಹೇಳ್ಬೋದು. ಕುಡಿಯುವ ನೀರಿನ ಬಾವಿ, ನೀರಿಲ್ಲದಿದ್ದಾಗ ನಾವು ಇತರರ ಆಚೆ ಮನೆ ಈಚೆ ಮನೆ ಹೋಗಿ ಮಕ್ಕಳೊಟ್ಟಿಗೆ ನಾವು ಸಹ ತರ್ತಿದ್ದೆವು. ಅದನ್ನೊಂದು ನೀಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಆತ್ಮೀಯ ಸನ್ಮಾನ ಮೇಡಮ್. ನಮ್ಮ ಇಲಾಖಾ ವತಿಯಿಂದ ನಡೆಯುವ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಲಯ ಮಟ್ಟದಲ್ಲಿ ವಿಜೇತೆಯಾಗಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂತಹ ಆಯಿಷತುಲ್ ಫಾಸಿಲಾ ನಮ್ಮ ಶಾಲಾ ಹೆಮ್ಮೆಯ ವಿದ್ಯಾರ್ಥಿ. ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಹುಡುಗಿಯನ್ನು ನೋಡಿ ಇತರ ಮಕ್ಕಳು ನಾವು ಸಹ ಇಂತಹ ಒಂದು ಅವಕಾಶವನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಂಡು ಧನ್ಯವಾದಗಳು ವಿದ್ಯಾರ್ಥಿನಿಗೆ ಹಾಗೂ ವಿದ್ಯಾರ್ಥಿನಿಯ ಪೋಷಕರಿಗೆ ಸಹ. ಯಾಕೆಂತ ಹೇಳಿದ್ರೆ ಮಕ್ಕಳನ್ನು ದೂರ ಆಟೋಟ ಸ್ಪರ್ಧೆಗಳಲ್ಲಿ ಕಳಿಸಲಿಕ್ಕೆ ಅನುದಾನದಿಂದ 2.45 ಲಕ್ಷ ರೂಪಾಯಿಗಳ ಅನುದಾನದಿಂದ ಸುಂದರವಾದ ಬಾವಿಯೊಂದನ್ನು ನಿರ್ಮಾಣ
ನಲಿಕಲಿ 1ನೇ ತರಗತಿ ಪ್ರಥಮ ವಿಶಾನ್ ಬಂಗೇರ. ನಲಿಕಲಿ ತರಗತಿ ದ್ವಿತೀಯ ಸಾಕಲಿ ತರಗತಿ 2ನೇ ತರಗತಿ ಪ್ರಥಮ ಸಂಜನಾ ತಮಿನಾಳ. ದ್ವಿತೀಯ ಮಹಮ್ಮದ್ ಫೈಜಲ್. ಒಂದನೇ ತರಗತಿ ಬಿ ವಿಭಾಗ ಪ್ರಥಮ ಯೋಕ್ಷಿತ್ ಬಿಎಂ. ದ್ವಿತೀಯ ನೆಬಿಸತುಲ್ ಸಬೀನಾ. ನೆಬಿಸತುಲ್ ಸಬೀನಾ. ತೃತೀಯ ದಾನ್ವಿ ಎಲ್ ಸಾಲಿಯಾನ್. 2ನೇ ತರಗತಿ ಪ್ರಥಮ ಚಾರ್ವಿ ವಿ ಕುಲಾಲ್. ದ್ವಿತೀಯ ಹಲಿಮಾ ನೂರ್ ಹಲ್ ಹಯಾ. ಚಾರ್ವಿ 2ನೇ ತರಗತಿ ಚಾರ್ವಿ. ಇವಳೆ. ದ್ವಿತೀಯ ಹಲಿಮಾ ನೂರ್ ಹಲ್ ಅಯಾ. ತೃತೀಯ ಹಿಬಾ ಫಾತಿಮಾ. 3ನೇ ತರಗತಿ ಪ್ರಥಮ ಫಾತಿಮಾ ಖಜ್ನಾ. ದ್ವಿತೀಯ ಫಾತಿಮಾ ಫರಾನಾ. ತೃತೀಯ ನಿತ್ಯಶ್ರೀ. ಪಡೆದಂತ ವಿದ್ಯಾರ್ಥಿಗಳಿಗೂ ಹಾಗೂ ಬಹುಮಾನವನ್ನು ಪಡೆದಂಥ ಅತಿಥಿಯು ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ವಿಲ್ಮಾ ಮೇಡಮ್ ಅವರು ಕೊಡಬೇಕಾಗಿ ಕೇಳ್ತಾ ಇದ್ದಾರೆ. ಪ್ರಥಮ ಇದ್ದರು ತೃತೀಯ ಉನೈಸ ನಜುಮುನಿಸತುಲ್ ಶಾಹಿಸ್ತಾ. ದಯವಿಟ್ಟು ಬಹುಮಾನ ಪಡೆದ ನಂತರ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆ ಹೊಡೆಯಿರಿ. ನಂತರ 4ನೇ ತರಗತಿ ಎ ವಿಭಾಗ ಪ್ರಥಮ ಸಾವಿತ್ರಿ. 4ನೇ ತರಗತಿ ಎ ಪ್ರಥಮ ಸಾವಿತ್ರಿ. ದ್ವಿತೀಯ ನಿತಿನಾರ್. 5ನೇ ತರಗತಿ ಪ್ರಥಮ ಶ್ರೀರಕ್ಷಾ. ದ್ವಿತೀಯ ಸಾರಮ್ಮ ಶಮಿಯಾ. ಶಮಿಯಾ. ತೃತೀಯ ಆಯಿಷಾ ಸುಹಾನಾ. ಪ್ರತಿ ಆಯ್ತು. ನೆಕ್ಸ್ಟ್ 6ನೇ ತರಗತಿ ಪ್ರಥಮ್ ಸಿಂಚನ್. ದ್ವಿತೀಯ ಯೋಗೀಶ್. ತೃತೀಯ ಶಾಂತವ್ವ. ಪಂಚಾಯತ್ ಸದಸ್ಯರಾದ ಸಿರಾಜ್ರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೆಕ್ಸ್ಟ್ 7ನೇ ತರಗತಿ ಪ್ರಥಮ ದೇವಿಕಾ ಕೇಶಿ. ದ್ವಿತೀಯ ಅಮುದಾ ಟಿಎ. ತೃತೀಯ ತ್ರಿಶಾನಿ. ಎಂಟನೇ ತರಗತಿ ಪ್ರಥಮ ಪೂಜಾ. ದ್ವಿತೀಯ ಮರಿಯಂ ಅಜ್ಮಿಯಾ. ತೃತೀಯ ಅಂಕಿತ್.
ಬಹುಮಾನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ಬಹುಮಾನವನ್ನು ವಿತರಿಸಿದಂಥ ಗಣ್ಯರಿಗೂ ಕೂಡ ಅಭಿನಂದನೆಗಳು. ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗ ಅಭಿನಯ ಗೀತೆಯಲ್ಲಿ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳ ಹೆಸರು: 1ನೇ ತರಗತಿಯಿಂದ ಪ್ರಥಮ ದೈವಿಕ್ ಶೆಟ್ಟಿ, ಸೆಕೆಂಡ್ ಮೊಹಮ್ಮದ್ ಇಸ್ಮಾಯಿಲ್ ರಾಜೀನ್, ಸೆಕೆಂಡ್. ತೃತೀಯ ಬಹುಮಾನ ದಕ್ಷ ಎಸ್ ಗಟ್ಟಿ, ಮೂರನೇ ಬಹುಮಾನ. ಎರಡನೇ ತರಗತಿಯಿಂದ ಪ್ರಥಮ ಚಾರ್ವಿ ವಿ ಕುಲಾಲ್, ದ್ವಿತೀಯ ಹಲೀಮಾ ಹಯಾ, ತೃತೀಯ ಖತೀಜತುಲ್ ಮುನೈಜಾ. ಪ್ರಥಮ ಚಾರ್ವಿ ವಿ ಕುಲಾಲ್, ದ್ವಿತೀಯ ಹಲೀಮಾ ಹಯಾ, ತೃತೀಯ ಖತೀಜತುಲ್ ಮುನೈಜಾ. ಮಕ್ಕಳೇ, ಎಲ್ಲರೂ ಅಭಿನಂದಿಸಬೇಕು ಬಹುಮಾನ ಪಡೆಯುವಂತಹ ವಿದ್ಯಾರ್ಥಿಗಳನ್ನು. 3ನೇ ತರಗತಿಯ ವಿದ್ಯಾರ್ಥಿಗಳು: ಪ್ರಥಮ ನಿತ್ಯಶ್ರೀ, ದ್ವಿತೀಯ ಫಾತಿಮಾ ಶಹರ್ಬಾನ್, ತೃತೀಯ ಸಾನ್ವಿ. ತೃತೀಯ ಬಹುಮಾನ ಸಾನ್ವಿ. ನಂತರ ಸಂಗೀತದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು, ಪ್ರಥಮ ಬಹುಮಾನ ಪಡೆದ ವಿದ್ಯಾರ್ಥಿಗಳ ಹೆಸರು ಹೀಗಿದೆ: 4ನೇ ತರಗತಿ ಪ್ರಥಮ ತಿಶಾ, 4ನೇ ತರಗತಿ ಪ್ರಥಮ ಬಹುಮಾನ ತಿಶಾ. ದ್ವಿತೀಯ ವರ್ಷಿಣಿ, ಮೂರನೇ ಬಹುಮಾನ ಝೀನತ್ ಶಬ್ನಾ. 5ನೇ ತರಗತಿಯ ವಿದ್ಯಾರ್ಥಿಗಳು: ಪ್ರಥಮ ಮೋಕ್ಷಿತ್, ದ್ವಿತೀಯ ಆಯಿಷಾ ಸುಹಾನಾ, ತೃತೀಯ ಶ್ರವಣ್ ಕುಮಾರ್, ಆರನೇ ತರಗತಿಯಿಂದ ಪ್ರಥಮ ಸಿಂಚನ್, ದ್ವಿತೀಯ ಜ್ಯೋತಿ, ತೃತೀಯ ಬಹುಮಾನ ಶಾಂತವ್ವ. 7ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಪ್ರಥಮ 7ನೇ ತರಗತಿಯಲ್ಲಿ ಪ್ರಥಮ ಗಣೇಶ್, ದ್ವಿತೀಯ ಪವನ್ ಕುಮಾರ್, ತೃತೀಯ ಗೌರಿ. ಇದೀಗ 8ನೇ ತರಗತಿಯ ವಿದ್ಯಾರ್ಥಿಗಳು: ಪ್ರಥಮ ಸಿಂಚನ, ಪ್ರಥಮ ಬಹುಮಾನ ಸಿಂಚನ, ದ್ವಿತೀಯ ಕೃತಿಕ್, ತೃತೀಯ ಕಾಂಚನ. ಅವಕಾಶಕ್ಕಾಗಿ ವಂದನೆಗಳು. ಕಿಶೋರ್ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಆಶುಭಾಷಣ ಸ್ಪರ್ಧೆ 1ನೇ ತರಗತಿ ಯೋಕ್ಷಿತ್ BM, ತೃತೀಯ ಮನ್ವಿ, ತೃತೀಯ ಮನಸ್ವಿ. ಎರಡನೇ ತರಗತಿ ಕತೆ ಹೇಳುವ ಸ್ಪರ್ಧೆ ಪ್ರಥಮ ಚಾರ್ವಿ ವಿ ಕುಲಾಲ್, ಸಂಜನಾ ತಮಿನಾಳ, ತೃತೀಯ ಹಲೀಮಾ ಹಯ್ಯ, ಸಂಜನಾ ತಮಿನಾಳ ದ್ವಿತೀಯ, ತೃತೀಯ ಹಲೀಮಾ ಹಯ್ಯ.
ನಿಲ್ಲು ನಿಲ್ಲು. 3ನೇ ತರಗತಿ ಕತೆ ಹೇಳುವುದರಲ್ಲಿ ಪ್ರಥಮ ಕುನಾಲ್. ಆಶುಭಾಷಣ ಪ್ರಥಮ ಕುನಾಲ್. ದ್ವಿತೀಯ ಮೊಹಮ್ಮದ್. ತೃತೀಯ ತ್ರಿಶಾಲಿ. ತೃತೀಯ ತ್ರಿಶಾಲಿ. 4ನೇ ತರಗತಿ ಆಶುಭಾಷಣ ಸ್ಪರ್ಧೆ. ಪ್ರಥಮ ವರ್ಷಿಣಿ. ದ್ವಿತೀಯ ಜೈನಬ್ ಸಲ್ವಾ. ತೃತೀಯ ಅಬ್ದುಲ್ಲಾ. ಪ್ರಥಮ ವರ್ಷಿಣಿ. ದ್ವಿತೀಯ ಜೈನಬ್ ಸಲ್ವಾ. ತೃತೀಯ ಅಬ್ದುಲ್ಲಾ. 5ನೇ ತರಗತಿ ಪ್ರಥಮ ಮೊಹಮ್ಮದ್ ನಿಶಾನ್. ದ್ವಿತೀಯ ಮೋಕ್ಷಿತ್. ತೃತೀಯ ಸುಹಾಸ್. ಪ್ರಥಮ ನಿಶಾನ್ ಮೊಹಮ್ಮದ್ ನಿಶಾನ್. ದ್ವಿತೀಯ ಮೋಕ್ಷಿತ್. ತೃತೀಯ ಸುಹಾಸ್. 6ನೇ ತರಗತಿ ಪ್ರಥಮ ಶಾಂತವ್ವ. ದ್ವಿತೀಯ ಸಿಂಚನ್. ತೃತೀಯ ಮೋಹಿತ್. ಪ್ರಥಮ ಶಾಂತವ್ವ. ದ್ವಿತೀಯ ಸಿಂಚನ್. ತೃತೀಯ ಮೋಹಿತ್. 7ನೇ ತರಗತಿ ಮೊಹಮ್ಮದ್ ಲಾಹಿನ್ ಶಾಯಿನ್. ದ್ವಿತೀಯ ಮೊಹಮ್ಮದ್ ಫವಾಸ್. ತೃತೀಯ ದೇವಿಕಾ ಕೇಸಿ. ಪ್ರಥಮ ಮೊಹಮ್ಮದ್ ಶಾಯಿನ್. ಮೊಹಮ್ಮದ್ ಫವಾಸ್. ತೃತೀಯ ದೇವಿಕಾ ಕೇಸಿ. 8ನೇ ತರಗತಿ ಪ್ರಥಮ ಕೃತಿಕ್. ದ್ವಿತೀಯ ಅಂಕಿತ್. ತೃತೀಯ ಕಾಂಚನ. 8ನೇ ತರಗತಿ ಪ್ರಥಮ ಕೃತಿಕ್. ದ್ವಿತೀಯ ಬಹುಮಾನ ಅಂಕಿತ್. ತೃತೀಯ ಕಾಂಚನ. ಧನ್ಯವಾದಗಳು. ಒಂದನೇ ತರಗತಿ ಪ್ರಥಮ ವೃದ್ಧಿ ಯು ಕುಲಾಲ್. ಧೃತಿ ಎನ್ ಗಟ್ಟಿ. ತೃತೀಯ ಮೊಹಮ್ಮದ್ ತ್ವಾಹಿರ್ ಉನೈಸ್. ಎರಡನೇ ತರಗತಿ ಪ್ರಥಮ ಆಯಿಷಾ ರಿಹಾ. ದ್ವಿತೀಯ ಫಾತಿಮಾ ಫಾತಿಮಾ ಇಸ್ಮಾ. ತೃತೀಯ ಖತೀಜತುಲ್ ಸಜ್ಮಾ. ಖತೀಜತುಲ್ ಸಜ್ಮಾ. ತೃತೀಯ ಸಜ್ಮಾ. 3ನೇ ತರಗತಿ ಪ್ರಥಮ ಫಾತಿಮಾ ಕಜ್ನಾ. ದ್ವಿತೀಯ ಶ್ರೇಯಾ ಕಾರ್ವಿ. ತೃತೀಯ ಫಾತಿಮಾ ಪರಾನ. ಫಾತಿಮಾ ಪರಾನ. 4ನೇ ತರಗತಿ ಹನಿಯಾ. 4ನೇ ತರಗತಿ ಹನಿಯಾ. ಲಹರಿ. ದ್ವಿತೀಯ ಲಹರಿ. ತೃತೀಯ ಆಯಿಷಾಸ್ನಾ. ಹೌದು. ಮುಂದೆ ಬಹುಮಾನ ವಿತರಣೆ ಮಾಡಿದ್ದ ಹಸನಪ್ಪನವರಿಗೆ ಧನ್ಯವಾದಗಳು. ಈಗ ಮುಂದಿನ ಬಹುಮಾನವನ್ನು ತೃತೀಯ ಶ್ರೀರಕ್ಷಾ. 6ನೇ ತರಗತಿ ಪ್ರಥಮ ಲಿಖಿತ್. ದ್ವಿತೀಯ ಮೊಹಮ್ಮದ್ ಅಲ್ ಅಮೀನ್. ತೃತೀಯ ಮೊಹಮ್ಮದ್ ಅಜೀಮ್. ಏಳನೇ ತರಗತಿ ಪ್ರಥಮ ದೇವಿಕಾ ಕೇಸಿ. ದ್ವಿತೀಯ ಗೌತಮ್ ಸಾಲ್ಯಾನ್.
ತೃತೀಯ ತ್ರಿಶಾನಿ. ಎಂಟನೇ ತರಗತಿ ಪ್ರಥಮ ಕೃತಿಕ್. ಎಂಟನೇ ತರಗತಿ ಪ್ರಥಮ ಕೃತಿಕ್. ದ್ವಿತೀಯ ಕಾಂಚನ. ತೃತೀಯ ಭವಿತ್. ಬಹುಮಾನ ವಿತರಣೆ ಮಾಡಿದ ಇಸ್ಮಾಯಿಲ್ ಸರ್ ಅವರಿಗೆ ಅಭಿನಂದನೆಗಳು. ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಟೋಟ ಸ್ಪರ್ಧೆಗಳ ವಿವರ. ತರಗತಿ 1 50 ಮೀಟರ್ ಓಟ ಬಾಲಕರು ಶಯಾನ್ ಅಬ್ಬಾಸ್. ಪ್ರಥಮ ಶಯಾನ್ ಅಬ್ಬಾಸ್ ಇಲಾನ್. ದ್ವಿತೀಯ ಮೊಹಮ್ಮದ್ ಇಲಾನ್. ಬಾಲಕಿಯರ ವಿಭಾಗ ಪ್ರಥಮ ಫಾತಿಮತ್ ಅಫೀಫಾ. ದ್ವಿತೀಯ ಆಯಿಷಾ ಐಫಾ. ತರಗತಿ 2 50 ಮೀಟರ್ ಓಟ ಬಾಲಕರ ವಿಭಾಗ ಪ್ರಥಮ ಮಹಮ್ಮದ್ ಫೈಜಲ್. ದ್ವಿತೀಯ ಮೊಹಮ್ಮದ್ ಅಮರ್. ದ್ವಿತೀಯ ಮೊಹಮ್ಮದ್ ಅಮರ್. ಬಾಲಕಿಯರ ವಿಭಾಗ ಪ್ರಥಮ ಫಾತಿಮತ್ ಇಸ್ಮಾ. ದ್ವಿತೀಯ ಚಾರ್ವಿ ವಿ ಕುಲಾಲ್. ಪ್ರಥಮ ಫಾತಿಮಾ ಇಸ್ಮಾ. ದ್ವಿತೀಯ ಚಾರ್ವಿ ವಿ ಕುಲಾಲ್. ತರಗತಿ 3 100 ಮೀಟರ್ ಓಟ ಬಾಲಕರ ವಿಭಾಗ ಪ್ರಥಮ ಕುನಾಲ್. ದ್ವಿತೀಯ ಮೊಹಮ್ಮದ್ ನಿಯಾಜ್. ಬಾಲಕರ ವಿಭಾಗ ಪ್ರಥಮ ಅಶ್ವಿ. ದ್ವಿತೀಯ ನೆಬಿಸತ್ ಅಸ್ನಾ. ತರಗತಿ 4 100 ಮೀಟರ್ ಓಟ ಬಾಲಕರ ವಿಭಾಗ ಪ್ರಥಮ ನಿತಿನ್. ದ್ವಿತೀಯ ಇಬ್ಬರು ಹಂಚಿಕೊಂಡಿದ್ದಾರೆ ಸಚಿನ್ ಮತ್ತು ಸಮಾಜ್. ಬಾಲಕರ ವಿಭಾಗ ಪ್ರಥಮ ಕಾವೇರಿ. ದ್ವಿತೀಯ ಝೀನತ್ ಶಬ್ನಾ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನ ವಿತರಣೆಯನ್ನು ವನಿತಾ ಬಾಲಕಿಯರ ವಿಭಾಗ ಸಾರಮಾ ಸಮಿಯಾ ಪ್ರಥಮ. ತರಗತಿ 6 200 ಮೀಟರ್ ಓಟ ಬಾಲಕರ ವಿಭಾಗ ಪ್ರಥಮ ಕನಿಷ್ಕ್. ದ್ವಿತೀಯ ಸಿಂಚನ್. ಮಕ್ಕಳಿಗೆಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕೆ ಕೇಳಿಕೊಳ್ಳುತ್ತೇನೆ. ಬಾಲಕಿಯರ ವಿಭಾಗ ಪ್ರಥಮ ಕೃಷಾ. ದ್ವಿತೀಯ ನಿರೀಕ್ಷಾ. ತರಗತಿ 7 200 ಮೀಟರ್ ಓಟ ಬಾಲಕರು ತರಗತಿ 7 ರೆಡಿಯಾಗಬೇಕು. ಬಾಲಕರು ಪ್ರಥಮ ರಿತೇಶ್. ದ್ವಿತೀಯ ಮೊಹಮ್ಮದ್ ಶಾಹೀನ್. ಬಾಲಕಿಯರ ವಿಭಾಗ ಪ್ರಥಮ ಆಯಿಷಾ ಸುಲ್ತಾನಾ. ದ್ವಿತೀಯ ಆಯಿಷತುಲ್ ಫಾಸಿಲಾ. ತರಗತಿ 8 200 ಮೀಟರ್ ಓಟ ಪ್ರಥಮ ಮೊಹಮ್ಮದ್ ನಶೀದ್ ರಿಜ್ವಿ.
ದ್ವಿತೀಯ ಅಂಕಿತ್. ಇಬ್ಬರು ಹಂಚಿಕೊಂಡಿದ್ದಾರೆ. ದ್ವಿತೀಯ ಅಂಕಿತ್ ಮತ್ತು ಆದಿತ್ಯ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಮರಿಯಮ್ಮ ಅಲ್ಫಿಯಾ. ದ್ವಿತೀಯ ಪೂಜಾ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಕವಿತಾ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಕ್ಕಿ ಗೇಮ್ 1ನೇ ತರಗತಿ ಹುಡುಗರ ವಿಭಾಗ ಪ್ರಥಮ ಪ್ರಣವ್. ದ್ವಿತೀಯ ಸಲ್ಮಾನ್ ಉಲ್ ಪಾರಿಶ್. ಹುಡುಗಿಯರ ವಿಭಾಗ ಪ್ರಥಮ ರೈಫಾ ಫಾತಿಮಾ. ದ್ವಿತೀಯ ಮನ್ವಿ. ಎರಡನೇ ತರಗತಿ ಹುಡುಗರ ವಿಭಾಗ ಪ್ರಥಮ ಮೊಯ್ದೀನ್ ಮೊಹಮ್ಮದ್ ರಾಶೀದ್. ಹುಡುಗಿಯರ ವಿಭಾಗ ಪ್ರಥಮ ಫಾತಿಮಾ ಫಿದಾ. ದ್ವಿತೀಯ ಇಬಾ ಫಾತಿಮಾ. ಕವಿತಾ ಇವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಸಿರಾಜ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದಿತ್ಯ. ಹುಡುಗಿಯರ ವಿಭಾಗ ಪ್ರಥಮ ನಿತ್ಯಶ್ರೀ. ದ್ವಿತೀಯ ನಿಹಾರಿಕಾ. ನಾಲ್ಕನೇ ತರಗತಿ ಹುಡುಗರ ವಿಭಾಗ ಪ್ರಥಮ ಮೊಹಮ್ಮದ್ ಸೌಬನ್. ದ್ವಿತೀಯ ಜೈಶ್. ಹುಡುಗಿಯರ ವಿಭಾಗ ಪ್ರಥಮ ರುಯಿನಾ ಫಾತಿಮಾ. ದ್ವಿತೀಯ ಸಾವಿತ್ರಿ. ಐದನೇ ತರಗತಿ ಹುಡುಗರ ವಿಭಾಗ ಪ್ರಥಮ ಅರ್ಜುನ್. ದ್ವಿತೀಯ ಮೊಹಮ್ಮದ್ ಅಮೀನ್. ಹುಡುಗಿಯರ ವಿಭಾಗ ಪ್ರಥಮ ಸ್ನೇಹ ಲಕ್ಷ್ಮಿ. ದ್ವಿತೀಯ ಆಯಿಷತುಲ್ ಸನಾ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಿರಾಜ್ ಅವರಿಗೆ ಧನ್ಯವಾದಗಳು. ಹುಡುಗರ ವಿಭಾಗ ಪ್ರಥಮ ಪ್ರಕಾಶ್. ದ್ವಿತೀಯ ಮೊಹಮ್ಮದ್ ಆಜಿಮ್. ಹುಡುಗಿಯರ ವಿಭಾಗ ಪ್ರಥಮ ಕೃಷಾ. ದ್ವಿತೀಯ ಜ್ಯೋತಿ. ಏಳನೇ ತರಗತಿ ಸೂಜಿಗೆ ಹಾರ ಹಾಕುವುದು ಹುಡುಗರ ವಿಭಾಗ ಪ್ರಥಮ ಗೌತಮ್ ಸಾಲ್ಯಾನ್. ದ್ವಿತೀಯ ಅಬ್ದುಲ್ ವಾಹಿದ್. ಹುಡುಗಿಯರ ವಿಭಾಗ ಪ್ರಥಮ ಅಮುದ. ನಿಂಬೆ ಚಮಚ ಪ್ರಥಮ ಅಮುದ. ದ್ವಿತೀಯ ದೇವಿಕಾ. ರೇಣಾ ಅವರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ದ್ವಿತೀಯ ಆದಿತ್ಯ. ಹುಡುಗಿಯರ ವಿಭಾಗ ನಿಂಬೆ ಚಮಚ ಪ್ರಥಮ ಮರಿಯಂ ಅಲ್ಫಿಯಾ. ದ್ವಿತೀಯ ಮರಿಯಂ ಅಜ್ಮಿಯಾ.
ಬಹುಮಾನವನ್ನು ನೀಡಿದ ಶಾರದಾ ಮೇಡಮ್ ಇವರಿಗೆ ಧನ್ಯವಾದಗಳು. ಮಕ್ಕಳು ಕಲಿತು ಅಭಿವೃದ್ಧಿ ಆಗಿದ್ದಾರೆ. ಹಾಗೂ ಈ ಶಾಲೆಗೋಸ್ಕರ ಇಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಬಿಡುಗಡೆ ಆಗಿದೆ, ತಾಲೂಕು ಪಂಚಾಯತಿಯಿಂದ ಅನುದಾನ ಬಿಡುಗಡೆ ಆಗಿದೆ. ಹಾಗೂ ನಮ್ಮ ನೆಚ್ಚಿನ ಶಾಸಕರು ಈ ಶಾಲೆಗೋಸ್ಕರ ತುಂಬ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ಸಲ ನಮಗೆ ಕಾಣ್ತಾ ಉಂಟು, ತೊಕ್ಕೋಟಿಂದ ಮುಡಿಪು ತನಕ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ನಮಗೆ ಮೊದಲೊಂದು ಮಂಗಳೂರಿಗೆ ಹೋಗಬೇಕಾದ್ರೆ ಅರ್ಧ ಗಂಟೆ ಬೇಕಿತ್ತು, ಬ್ಲಾಕ್ ಆಗ್ತಿತ್ತು. ಈಗ ಒಂದು 10-15 ನಿಮಿಷದಲ್ಲಿ ಮಂಗಳೂರಿಗೆ ತಲುಪ್ತಾ ಇದ್ದೇವೆ. ಇವತ್ತು ನಮ್ಮ ಶಾಲೆಯ ಕಂಪೌಂಡ್ ಯಾವಾಗಲೂ ಅದು ಪ್ರತಿ ಮಳೆ ಬರುವಾಗ ಬೀಳ್ತಿತ್ತು. ನಮ್ಮ ಶಾಸಕರು ನಮಗೆ ಈ ಶಾಲೆಗೆ ಕಂಪೌಂಡನ್ನು ಒಳ್ಳೆಯ ಕಾಂಕ್ರೀಟಿನ ಕಾಂಪೌಂಡನ್ನು ಮಾಡಿಕೊಟ್ಟು ನಮಗೆ ತುಂಬ ಒಂದು ಉಪಕಾರವನ್ನು ಮಾಡಿದರಂತ ಹೇಳ್ಬೋದು. ಈ ಶಾಲೆಯ ಮಕ್ಕಳು ಅದರ ಹತ್ತಿರ ಹೋಗುವಾಗ ಯಾವಾಗ ಆ ಕಲ್ಲಿನ ಗೋಡೆ ಬೀಳ್ತದಂತ ಆ ಪರಿಸ್ಥಿತಿಯಲ್ಲಿ ಇತ್ತು. ಅದರ ಜವಾಬ್ದಾರಿ ಗ್ರಾಮ ಪಂಚಾಯತಿಗಿತ್ತು. ಆದರೂ ಕೂಡ ನಮ್ಮ ಶಾಸಕರು ಮುಂದೆ ಬಂದು ಈ ಕಾಮಗಾರಿಯನ್ನು ಮಾಡಿಕೊಟ್ಟ ನಾನು ಅವರಿಗೆ ಎಷ್ಟು ಅಭಿನಂದನೆ ಹೇಳಿದರೂ ಕೂಡ ಸಾಕಾಗಲಿಕ್ಕಿಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಟಾಯ್ಲೆಟ್ ಕೂಡ ಇಲ್ಲಿ ಶಾಲೆಯಲ್ಲಿ ಸುಮಾರು 265 ಮಕ್ಕಳಿದ್ದಾರೆ. ಈ ಒಂದೇ ಸಲ ಈ ಟಾಯ್ಲೆಟ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿಯಿಂದ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಫಂಡನ್ನು ತಂದು ಈ ಮಕ್ಕಳಿಗೆ ಒಂದು ಸುಸಜ್ಜಿತ ಟಾಯ್ಲೆಟನ್ನು ಕೂಡ ಮಾಡಿಕೊಟ್ಟರು. ಧನಲಕ್ಷ್ಮಿ ಅವರಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ಮಕ್ಕಳಿಗೆ ಕುಡಿಯುವ ನೀರು, ಪ್ರತಿಯೊಬ್ಬರಿಗೆ ಕುಡಿಯುವ ನೀರು ಅಗತ್ಯ. ತಾಲೂಕು ಪಂಚಾಯತಿಯಿಂದ ಅನುದಾನ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಆಲ್ಫ್ರೆಡ್ ಅವರು ಕೂಡ ನಮ್ಮ ಶಾಲೆಗೆ ಅನುದಾನ ಮಾಡಿಕೊಟ್ಟರು. ಅವರಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ ಶಾರದಾ ಮೇಡಮ್, ಯಾವಾಗಲೂ ಬೆಳಿಗ್ಗೆ ಆಗಲಿಕ್ಕಿಲ್ಲ ಕಾಲ್ ಮಾಡೋದು, ಸರ್ ನಮಗೆ ಅದು ಆಗಬೇಕು, ಸರ್ ನಮಗೆ ಇಂಥ ಕೆಲಸ ಆಗಬೇಕು ಅಂತ. ನನ್ನ ಹತ್ರ ಸಹ ಕೇಳ್ತಾರೆ, PDO ಹತ್ರ ಸಹ ಕೇಳ್ತಾರೆ, ಮತ್ತು ನಮ್ಮ ಪಂಚಾಯತ್ ಸದಸ್ಯರ ಹತ್ರ. ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಪಂಚಾಯತ್ ಸದಸ್ಯರು ನಮ್ಮ 300 ಗ್ರಾಮದ ಶಾಲೆ ಅಂದರೆ ಯಾವುದಕ್ಕೋಸ್ಕರ ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಶಾಲೆಗೋಸ್ಕರ ನಾವು ಅಭಿವೃದ್ಧಿ ಮಾಡಲಿಕ್ಕೆ 300 ಗ್ರಾಮ ಪಂಚಾಯತಿ ಯಾವಾಗಲೂ ಎತ್ತಿದ ಕೈ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಹಾಗೂ ಇವತ್ತು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ವೇದಿಕೆ ಮುಂಭಾಗ ಇರುವಾಗ ಜನರು ಈಗ ಎನಿಸ್ತಾರೆ, ನಮ್ಮ ಮಕ್ಕಳ ಕಾರ್ಯಕ್ರಮ ಯಾವಾಗ ಆಗ್ತದೆ, ಇವರ ರಾಜಕೀಯದವರ ಭಾಷಣ ಜಾಸ್ತಿ ಆಗೋದು. ಪ್ರತಿಯೊಂದು ಕೂಡ ನಮಗೆ ಗೊತ್ತಿರಬೇಕು, ನಮ್ಮ ಶಾಲೆಯಲ್ಲಿ ಯಾರ್ಯಾರು ಎಷ್ಟು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ ಪ್ರತಿಯೊಂದು ನಮ್ಮ ಗ್ರಾಮದ ಜನರಿಗೆ ಗೊತ್ತಿರಬೇಕು. ನಮ್ಮ ಮುಂದಿನ ದಿನದಲ್ಲಿ ಈ ಶಾಲೆಗೆ ದೊಡ್ಡ ಒಂದು ಗೇಟ್ ಕೂಡ ನಮ್ಮ ಶಾಸಕರು ಅನುದಾನದಿಂದ ಇಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಈ ಶಾಲೆ ಕೂಡ ಈ ಸಭೆಯಲ್ಲಿ ಹೇಳಿದರು, 1 ಕೋಟಿ ಅನುದಾನದಿಂದ ಹೈಸ್ಕೂಲನ್ನು ಮಾಡ್ತೇನೆ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಇದು ಯಾವಾಗಲೂ ಕೂಡ ನಾವು ಅವರನ್ನು ನೆನಪು ನಮ್ಮ ಯಾವಾಗಲೂ ಮನಸ್ಸಲ್ಲಿ ಇರಬೇಕು. ನಮ್ಮ ಶಾಸಕರು ಯಾವಾಗಲೂ ಉಳ್ಳಾಳದಲ್ಲಿ ಅಭಿವೃದ್ಧಿಯ ವೀರ ಅಂತ ಹೇಳ್ಬೋದು. ಅವರ ಕೆಲಸ ಪ್ರತಿಯೊಂದು ಹಳ್ಳಿಗಳಲ್ಲಿ ರಸ್ತೆ, ಕುಡಿಯುವ ನೀರಾಗಲಿ, ನಮ್ಮ ಅರೆಕ್ಕಳದಲ್ಲಿ ಒಳ್ಳೆಯ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಅಡ್ಯಾರ್ ಮತ್ತು ಬೀಚ್ ರೋಡ್ ಹೋಗುವ ಬ್ಯಾಂಗ್ಳೂರು ಹೋಗುವ ರೂಟನ್ನು ಕನೆಕ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಪ್ರತಿ ಮನೆಗೆ ಕೂಡ ಕುಡಿಯುವ ನೀರಿನ ಒಂದು ಮನೆಗೆ ನಲ್ಲಿ ಸಂಪರ್ಕ ಕೂಡ ಮುಂದಿನ ದಿನದಲ್ಲಿ ಒಳ್ಳೆಯ ಸ್ವಚ್ಛ ನೇತ್ರಾವತಿ ನದಿಯ ನೀರು ನಮ್ಮ ಮನೆಗೆ ಬಾಗಿಲಿಗೆ ಬರ್ತಿದೆ ಅಂತ ಹೇಳಲಿಕ್ಕೆ ಈ ಸಭೆಯಲ್ಲಿ ಇಚ್ಛೆ ಪಡ್ತಿದ್ದೇನೆ. ಯಾವಾಗಲೂ ನಮ್ಮ ಶಾಸಕರ ಬಗ್ಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಒಂದು ಸಾಮಾನ್ಯ ಮನುಷ್ಯ ಒಂದು ಶಾಸಕರ ಮುಂದೆ ಹೋಗಿ ಮಾತಾಡುವಾಗ ಅವರು ಹೆಗಲ ಮೇಲೆ ಕೈ ಇಟ್ಟುಕೊಂಡು ನನ್ನ ಮನೆತನದ ಜನ, ನನ್ನ ಕುಟುಂಬದ ಜನ ಅಂತ ಎನಿಸಿ ಅವರು ಮಾತಾಡ್ತಾರೆ. ಅಂಥ ಶಾಸಕರನ್ನು ಪಡೀಲಿಕ್ಕೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಹಾಗೆ ನಮ್ಮ ಈ ಶಾಲೆಯ ಮುಖ್ಯೋಪಾಧ್ಯಾಯ ಶಾರದಾ ಮೇಡಮ್ ಇದ್ದಾರೆ. ಈ ಶಾಲೆ ಅಭಿವೃದ್ಧಿ ಆಗ್ತಾ ಉಂಟು. ನಮಗೆ ತುಂಬ ಬೇಸರ ಆಗ್ತಾ ಇದೆ. ಈ ನಮ್ಮ ಶಾಲೆ ಟೀಚರನ್ನು ಬಿಟ್ಟುಕೊಡಲಿಕ್ಕೆ ನಾವು ಮುಖ್ಯದನ್ನು ಬಿಟ್ಟುಕೊಡಲಿಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ ನಾವು. ಯಾಕೆಂದರೆ ಈ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ಈ ಮುಖ್ಯೋಪಾಧ್ಯಾಯ ಇಲ್ಲಿಯ ಶಾಲೆ ಶಿಕ್ಷಕರು ಎಲ್ಲ ಸೇರಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಕಾರಣಾಂತರದಿಂದ ಈ ಶಾಲೆ ಮೇಲ್ದರ್ಜೆಗೆ ಹೋಗ್ತಾ ಇದ್ದಾರೆ. ಕಾರಣ ಅವರನ್ನು ಪ್ರಮೋಷನ್ ಆಗ್ತದಂತ ನಮ್ಮ ಹತ್ರ ಹೇಳಿಕೊಂಡಿದ್ರು. ನೋಡುವ, ನಾವು ಆದಷ್ಟು BO ಸರ್ ಹತ್ರ ಮಾತಾಡಿ ಇವರನ್ನು ಇದೇ ಶಾಲೆ ಅಭಿವೃದ್ಧಿ ಮಾಡಿದಂಥ ಶಾಲೆ ಅವರನ್ನು ಇಲ್ಲೇ ನಿಲ್ಲಿಸಲಿಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ಪ್ರಯತ್ನ ಪಡ್ತಿದ್ದೇವೆ. ಹಾಗೂ ನೀವು ಕೂಡ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೂಡ ನೀವು ಕೂಡ ನಮ್ಮ ಪೇರೆಂಟ್ಸ್ ಬಾಡಿ ಕೂಡ ಈ ಮುಖ್ಯ ಶಿಕ್ಷಕರನ್ನು ಬಿಡಲಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳಿ ನೀವು ಕೂಡ ಅವರಿಗೆ ಅಭಿನಂದಿಸ್ತೇನೆ. ಈ ಶಾಲೆಯ ಮಕ್ಕಳನ್ನು ಒಂದು ಕಡೆಗೆ ತರಬೇಕಾದ್ರೆ ಅಷ್ಟು ಕೆಲಸ ಅಲ್ಲ, ತುಂಬ ಕೆಲಸವನ್ನು ಕೊಟ್ಟಿದ್ದಾರೆ. ಅವರ
ಟೀಚರ್ನವರು ಕೂಡ ಹಾಗೆ, ಇಲ್ಲಿ ಅಂಗನವಾಡಿ ಟೀಚರ್ನವರು ಕೂಡ ಹಾಗೆ, ಈ ಶಾಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಕೂಡ ಮಕ್ಕಳನ್ನು ತಪಾಸಣೆ ಮಾಡ್ತಿದ್ದಾರೆ. ಆಶಾ ಕಾರ್ಯಕರ್ತರು ಕೂಡ ಪ್ರತಿಯೊಬ್ಬರು ಕೂಡ ಈ ಶಾಲೆಗೋಸ್ಕರ ಶ್ರಮ ಪಡ್ತಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮ ಶಾಲೆ ಉನ್ನತ ಶಿಕ್ಷಣ ಆಗಲಿ ಅಂತ ಈ ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಮ್ಮ ಪುಟಾಣಿ ಮಕ್ಕಳು ನೋಡುವಾಗ ನನ್ನ ಬಾಲ್ಯದ ನೆನಪು ಬರ್ತಾ ಇದೆ. ನಾನು ಕೂಡ ನಮ್ಮ ರಾಣಿಪುರ ಶಾಲೆಯಲ್ಲಿ ಕಲಿತವನು. ಈ ಥರ ನಮಗೆ ಸಮಾರಂಭ ಮಾಡಲಿಕ್ಕೆ ಇರಲಿಲ್ಲ. ಆ ಟೈಮಲ್ಲಿ ನಾವು ನಮ್ಮ ಶಾಲೆಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟು ಶಾಲೆಯ ಪ್ರತಿಭಾ ಪುರಸ್ಕಾರ ಮಾಡ್ತಿದ್ದೆವು. ಇವತ್ತು ನೋಡಿ, ರಾಷ್ಟ್ರದ ಧ್ವಜದ ಕಲ್ಲರನ್ನು ಹಾಕಿ ಈ ಸುತ್ತಲೂ ಒಂದು ಸಾಮಿನೆ ಹಾಕಿಕೊಂಡು ಈ ಮಕ್ಕಳನ್ನು, ಚಿಲಿಪಿಲಿ ಮಕ್ಕಳನ್ನು ಆಚೆ ಆಚೆ ಅಡ್ಡಾಡಲಿಕ್ಕೆ, ಈ ಚೇರಲ್ಲಿ ಕೂತಳ್ಳಿಕ್ಕೆ ಅವರು ಕೂಡ ಅಷ್ಟು ಉತ್ಸವದಿಂದ ಇದ್ದಾರೆ. ಈ ಮಕ್ಕಳಿಗೆ ನಾನು ಪುನಃ ಒಂದು ಸಲ ಅಭಿನಯಿಸ್ತೇನೆ. ಈ ವೇದಿಕೆಯಲ್ಲಿ ನಮ್ಮ ಶಾಲೆಯ ಮಗು ಒಂದು ಪುರಸ್ಕಾರ ತೆಗೆದಿದ್ದಲ್ಲ, ಅವರ ತಂದೆ ತಾಯಿಗೆ ನಾನು ಅಭಿನಂದಿಸ್ತೇನೆ. ನಮ್ಮ ಮಕ್ಕಳನ್ನು ಮನೆಯಲ್ಲಿ ಹೇಗೆ ನಾವು ಬೆಳೆಸ್ತೇವೆ, ಆ ಮಕ್ಕಳು ಕೂಡ ನಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇದ್ದರೆ ನಮ್ಮ ಶಾಲೆಯಲ್ಲಿ ಕೂಡ ಒಳ್ಳೆಯ ಶಿಕ್ಷಣ ಕಲಿತು ಒಳ್ಳೆ ಅವಾರ್ಡನ್ನು ತೆಗಿಬೇಕಂತ ಮನೆಯ ನಿಮ್ಮ ಮುಖ್ಯಸ್ಥರ ತನ ಹೇಳ್ತೇನೆ. ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ನೋಡಿದೆ, ಒಂದು 2ನೇ ಕ್ಲಾಸ್ ವಿದ್ಯಾರ್ಥಿ ಶಾಲೆಯಲ್ಲಿ ಗಲಾಟೆ ಮಾಡಿ ಎದೆಗೆ ತುಳಿದ ಆ ಮಗು ಅಲ್ಲೇ ಡೆತ್ ಆದ. ನೋಡಿ, ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಹಾಗೆ ಆಗಬಾರದು. ಪ್ರತಿಯೊಂದು ತಾಯಂದ್ರೆ ಹೇಳ್ತೇನೆ, ನಮ್ಮ ಮಕ್ಕಳ ಮೇಲೆ ಗಮನ ಇಟ್ಟು ಕೇಳಿ. ಶೌಚಾಲಯಕ್ಕೆ ಅಳವಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಕುಡಿಯುವ ನೀರಿಗೆ ಇರ್ಬೋದು ಅಥವಾ ಎಲ್ಲ ವಿಷಯಗಳಲ್ಲಿ ನಮ್ಮೊಂದಿಗೆ ಸದಾ ಸಹಾಯ ಹಸ್ತವನ್ನು ನೀಡುವಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ PDO ಸರ್ ಇರ್ಬೋದು ಅಥವಾ ಸರ್ವ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ, ಸರ್ ತಮ್ಮ ಈ ಶಾಲೆಯ ಕಾಳಜಿಗೆ ಹಾಗೂ ಮಕ್ಕಳ ಹೆತ್ತವರ ಎಲ್ಲರ ಒಂದು ಏನು ಮುಂದೆ ಬರಲಿಕ್ಕೆ ಏನೇನು ಮಾಡಬೇಕು ಅಥವಾ ಯಾರ್ಯಾರು ಸಹಕರಿಸಬೇಕು ಆ ಸಹಕಾರದಲ್ಲಿ ತಮ್ಮ ಪಾಲು ಇರಲಿ ಎಂದು ಹಾರೈಸ್ತಾ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ ಸಮರ್ಪಣೆ. ಸಭೆಯಲ್ಲಿ ಇದ್ದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಇಲ್ಫ್ರೆಡ್ ಡಿಸೋಜ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ. ಅದೇ ರೀತಿ ವಿಧಾನಸಭಾ ಸದಸ್ಯರಾದ ಶ್ರೀಯುತ ಯುಟಿ ಅವರು ಬಂದು ತೆರಳಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಧನಲಕ್ಷ್ಮಿ ಮೇಡಮ್ ಅವರು ಕಾರಣಾಂತರದಿಂದ ತೆರಳಿದ್ದಾರೆ. ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ತಾಲೂಕು ಪಂಚಾಯತ್ ಸದಸ್ಯರಾದ ಶ್ರೀಮತಿ ವಿಲ್ಮಾ ವಿಲ್ಫ್ರೆಡ್ ಡಿಸೋಜ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ನಮ್ಮ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅವರ ತಾಲೂಕು ಪಂಚಾಯತ್ ವತಿಯಿಂದ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮೇಡಮ್. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹಸನಬ್ಬ, ರೇಹನಾ, ಕಿಶೋರ್, ವನಿತಾ, ಪುಷ್ಪ, ಕವಿತಾ, ಸಿರಾಜ್ ಎಲ್ಲರೂ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಅಲ್ಲದೆ ನಮ್ಮ SDM ಮಾಜಿ ಅಧ್ಯಕ್ಷರು ಶ್ರೀಯುತ ಇಸ್ಮಾಯಿಲ್ ಸರ್ ಇದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಈಗಾಗಲೇ ಬಂದು ತೆರಳಿದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ, ಕ್ಷೇತ್ರ ಸಮನ್ವಯ ಅಧಿಕಾರಿ, ಬಬುಕಟ್ಟೆ ಶಾಲೆಯ ಮುಖ್ಯ ಶಿಕ್ಷಕರು, DTRT ಇವರಾದ ಕಿಶೋರಿ ಮೇಡಮ್ ಎಲ್ಲರೂ ಬಂದು ಕಾರಣಾಂತರದಿಂದ ತೆರಳಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮ ಕಾರ್ಯಕ್ರಮ ಸ್ವಲ್ಪ ತಡವಾಯಿತು, ಆದರೂ ಸಹ ಬಹಳ ತಾಳ್ಮೆಯಿಂದ ಕೂತು ಕೇಳಿದಂಥ ನಮ್ಮ ಪೋಷಕರಿಗೂ ನಮ್ಮ ಶಾಲಾ ಮಕ್ಕಳಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಹಳೆ ವಿದ್ಯಾರ್ಥಿಗಳಿಗೂ, ಅದೇ ರೀತಿ ಅಂಗನವಾಡಿ ಪುಟಾಣಿಗಳಿಗೂ, ಅಂಗನವಾಡಿ ಶಿಕ್ಷಕಿಗೂ, ಸಹಾಯಕಿರಿಗೂ, ಅದೇ ರೀತಿ ಅಡುಗೆ ಸಿಬ್ಬಂದಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಇಷ್ಟು ಸಂಭ್ರಮದಿಂದ ಆಗಬೇಕಿದ್ರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಕಾರಣ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನಮ್ಮೊಂದಿಗೆ 1 ತಿಂಗಳಿಂದ ಸತತ ನೃತ್ಯವನ್ನು ಹೇಳಿಕೊಟ್ಟು ಬಚ್ಚಿ ಹೋಗಿದ್ದಾರೆ ಶಿಕ್ಷಕರು. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸಭೆಯ ಎದುರಿರುವಂತಹ
ಸಭಾಂಗಣ ಸ್ವಚ್ಛವಾಗಿ ಸುಂದರವಾಗಿ ಕಾಣಲು ಜೈ ಹನುಮಾನ್ ಮಂಡಳಿಯವರು ಕಾರಣೀಕರ್ತರು, ಅವರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲರಿಗೂ ಎಲ್ಲರಿಗೂ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮ ಚೆಂದ ಕಾಣಬೇಕಿದ್ರೆ ಹಣದ ಅಗತ್ಯ ತುಂಬ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ನಮ್ಮ ಮಕ್ಕಳ ಪೋಷಕರಿಗೂ, ವಿದ್ಯಾಭಿಮಾನಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತೇನೆ.